वक्रतुण्डा महाकाय कोटिसूर्या समप्रभा निर्विघ्नं कुरु मे देवा सर्वकार्येषु सर्वदा. ಹಾಯ್ ಶಾಂತ ಸಿಸ್, ವೆಲ್ಕಮ್. ಹಾಯ್ ಸಿಸ್, ಗುಡ್ ಮಾರ್ನಿಂಗ್ ಪನ್ನೊಂದುಲ್ಲೇರು ಶಾಂತ ಸಿಸ್. ನಮ್ಮ ನವೀನ್ ಬ್ರೋ ಬತ್ತೀರ. ಹಾಯ್ ಗುಡ್ ಮಾರ್ನಿಂಗ್ ಪನ್ನೊಂದುಲ್ಲೇರು, ಲೈಕ್ ಡನ್ ಪನ್ನೊಂದುಲ್ಲೇರು. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ನವೀನ್ ಬ್ರೋ. ಚಾ ಪರಿಹಾರ ಸಂಪತ್ ಬತ್ತೀರ. ಹಾಯ್ ಲೈಕ್ ಕೊಡ್ದು ಪೋಪಿನಿ. ಓಕೆ ಸಂಪತ್, ಥ್ಯಾಂಕ್ ಯು ಸಂಪತ್. ಚಾ ಪರಿಹಾರ ನವೀನ್ ಬ್ರೋ, ಚಾ ಪರಿಹಾರ ಪಕ್ಕ. ಶಾಂತ ಸಿಸ್ ಚಾ ಪರಿಹಾರ. ಚಾ ಅಂಡೆ ಸಿಸ್ ದಾದ ತಿಂಡಿ ಎಂಕ್ ಚಪಾತಿಯೇ ಶಾಂತ ಸಿಸ್, ಎಂಕ್ ಚಪಾತಿ. ಸಂಪತ್ ದಾದ ತಿಂಡ್ರೆ, ನವೀನ್ ಬ್ರೋಗ್ ದಾದ ತಿಂಡ್ರೆ. ಗುಡ್ ಮಾರ್ನಿಂಗ್ ಶಾಂತಕ್ಕ ಪನದುಲ್ಲೇರು. ಹಾಯ್ ನವೀನ್ ಬ್ರೋ, ಗುಡ್ ಮಾರ್ನಿಂಗ್ ಪನದುಲ್ಲೇರು ಶಾಂತ ಸಿಸ್. ಹಾಯ್ ಸಂಪು ಪನದುಲ್ಲೇರು. ಹಾಯ್ ಸಂಪತ್ ಅಣ್ಣ ಪನದುಲ್ಲೇರು. ಶಾಂತ ಸಿಸ್ಲ ಪಕ್ಕ ನವೀನ್ ಬ್ರೋಲ. ಸಂಪತ್ ಬಿಸಿಯಾ ಬೇಲೆ ಉಂಡೆ ಉಜ್ಜಿಯೇ ನಾನ ಪೋಡು ಹೋಟೆಲ್ಗೆ. ಇನಿ ಹೋಟೆಲ್ ತಾನೆ. ಓಕೆ ആണ് സിസ്. ഉറുദു ദോശ ഇഡ്ഡി അപ്പണത്തെ ചാണ്ട് ഇരുന്നാണ്ട് എനിക്ക് പുണ്ടി കസി. ಸಂಪತ್ತಿಗೆ ಪುಂಡಿ ಕಸಿ ಫೇಮಸ್ ಸಂಪತ್ತು ತಿಂದು. ಶಾಂತಕ್ಕ ದಾದಿ ಸ್ಪೆಷಲ್ ಇರೇಕೇನಂದಲೇರು ಮೂಲು ಬರ್ಸ ಸಿಸ್. ಮುಲ್ಪ ಕೋಡೆ ಇತ್ತನ್ ಸಿಸ್ ಬರ್ಸ. ಇನಿ ಕಮ್ಮಿಂಡು ಕಾಣೆಲ್ಲಕ್ಕ ನಾಗ ಇಜ್ಜಿ ಬರ್ಸ. ಆನ ಒಂಜಿ ವಾರ ಬರ್ಸ ಉಂಡು ಬನ್ಪೇರು. ಒಂದು ದೀಪಾವಳಿ ಮುಟ್ಟ ಬರ್ಸ ಬರ್ಪಣ ಇಜ್ಜಿ ಮೂಲು ಕಾಣೆ ನಿಂಚ ಬರ್ಸ ಇಜ್ಜಿ ಕೋಡೆ ಅಂತ ಇತ್ತನು. ಕೋಡೆಗಳಿಗೆ ಬರೋದಿತ್ತನು ಬರ್ಸ. ಹೇಮಂತ್ ಬರ್ತೇರು. ಹೇಮಂತ್ ಬರ್ಪಿನಿ ಬಾಯಿ ಬರ್ಪಿನಿ ದಾದಿ. ಹೇಮಂತ್ ಇರ ಮಂಡೆ ಹಾಯ್ ಪನ್ಪಿನಿ ಅತ್ ಬಾಯಿ ಪನ್ಪಿನಿ ಅಂದು ತೋಜುಂಡು ಸಿ ಸಂದ ನೀನು ದೊಂಬುಂಡಿಯೇ ಬರ್ಸ ಇಜ್ಜಿ ನೀರುಂಡು ಅಂದಂದು ಬಾಯಿ ಹೇಮಂತ್ ಪನದುಲ್ಲೇರು ದಾದ ಅಂದಿಯೇ. ಹೇಮಂತ್ ಬರ್ತೀನಿ ಬಾಯಿ ಬರ್ತೀನಿ ಚಾಂಡ್ ಬೇಳೆ ಉಂಡ. ಓಕೆ ಹೇಮಂತ್, ಓಕೆ ಥ್ಯಾಂಕ್ ಯು ಸೋ ಮಚ್. ಬತ್ತದ ಒಂಜಿ ಲೈಕ್ ಕೊರೊಂದುಲ್ಲ ರತ್ತೆ ಅವೇ ಮಲ್ಲೆಂಕ್ಲೆಗ್ ಲೈಕ್ ಬೈಜ್ಜಿ ಮಾತ್ರ. ಹೇಮಂತ್ ಚಾ ಪರಿಹಾರ ದಾದ ತಿಂಡಿ ಬಿಗ್ ಬಾಸ್ 2 ಇಯರ್ ಸಿಸ್ ಇಜ್ಜಿಯೇ ಕೋಡೆ ಮ್ಯಾಚ್ ಅತ್ತೆ ಅಕಲ್ತು ಬೇರೆ ಒರ್ಪುಜೇರಿ ಮ್ಯಾಚ್ ಇತ್ತಂಡ ಈರ್ 2 ಇಯರ್ ಶಾಂತ ಸಿಸ್. ಹೇಮಂತ್ ನಾವು ಫೇಲ್ಯೂರ್ ಆತನ ಪನೊಂದುಲ್ಲೇರು. ಸಂಪತ್ತು ಖುಷಿಗೆ ಅಯ್ಯೋ ದೇವ. ಹೇಮಂತ್ ಕೂಡ ಸೆಟ್ ಮಲ್ಪೀರ್ ಮಂಡೇ ಜತಿ ಹೇಮಂತ್. ಇನಿ ಒಂಜಿ ಗಮ್ಮತ್ ವರ್ಕ್ ಉಂಡು. ವರ್ಕ್ ಉಡ್ಲ ಗಮ್ಮತ್ ಉಂಡಿಗೆ ಮಾರ್ರೆ ಹೇಮಂತ್. ದಾದಿ ಅಂಚಿನ ಗಮ್ಮತ್ ವರ್ಕ್ ಹೇಮಂತ್. ಶಾಂತಕ್ಕ ಹಾಯ್ ಪನೊಂದುಲ್ಲೇರು. ಯಾನ್ಲ ತೂತುಜಿ ಸಿಸ್ ಹಸ್ಬೆಂಡ್ ಕ್ರಿಕೆಟ್ ಅಂದು ಕೊಡೆ ಕ್ರಿಕೆಟ್ ಐಕೆ ಯಾನ್ಲ ತೂತುಜಿ ಇತ್ತ ಕಾಂಡೆ ರಿಪೀಟ್ ಟೆಲಿಕಾಸ್ಟ್ ಉಂಡಿ ಶಾಂತ್ ಸಿಸ್. ಅವು 7 ಗಂಟೆಗೆ ಗೊತ್ತುಜ್ಜಿ ಅವನ 15 ಗಂಟೆ ಪಾಡ್ಬೇಡ 7 ಗಂಟೆಗೆ ಗೊತ್ತುಜ್ಜಿ. ಇತ್ತ ಕಾಣೆ ಎಂಕ್ ರಜೆ ದಾಲ ತಿಕ್ಕುಜಿ ತೂವೇರೆ ಟಿವಿ. ಅಂದು ಸಿಸ್ ಪನೊಂದುಲ್ಲೇರು. ಬಾಯ್ ತಿರ್ಗಲ ಶಾನ್ ಬಾಯ್. ಓಕೆ ಸಂಪತ್ ಥ್ಯಾಂಕ್ ಯು ಸೋ ಮಚ್. ಅವೇ ಬತ್ತದ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಬಾಯ್ ಸಂಪು ಪನೊಂದುಲ್ಲೇರು. ಸೂಪರ್ ಪನೊಂದುಲ್ಲೇರು. ಸೂಪರ್ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು ಶಾಂತ್ ಸಿಸ್, ಥ್ಯಾಂಕ್ ಯು. ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಜ್ಯೋತಿ ಸಿಸ್ ಬರ್ತೀರಾ. ಹಾಯ್ ಜ್ಯೋತಿ ಸಿಸ್, ವೆಲ್ಕಮ್. ಜ್ಯೋತಿ ಸಿಸ್ ಚಾ ಪರಿಹಾರ ತಿಂದರ ದಾದ ತಿಂಡಿ. ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ಗುಡ್ ಮಾರ್ನಿಂಗ್ ಜ್ಯೋತಿ ಸಿಸ್. ಶಾಂತ ಸಿಸ್ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು ಶಾಂತ ಸಿಸ್ ಸಪೋರ್ಟು. ಚಾ ಅಂಡಿ ಸಿಸ್ ಚೆನ್ನ ಚಾ ಅಂಡಿ ಸಿಸ್ ಈರ್ನ ಚಾ ಅಂಡಿ ದಾದ ತಿಂಡಿ ಮಲ್ತಾರು ಜ್ಯೋತಿ ಸಿಸ್.
ಜೋರು ಚಳಿ ಸಿಸ್ಸು ಬರ್ಸತಿ ಬರ್ಸತ್ತಿನ ಚಳಿ ಒಪ್ಪಣತೆ ಮಸ್ತ್ ಚಳಿಯಾ. ಚಿತ್ರಾನ್ನ ಸಿಸ್ ಪನೊಂದುಲ್ಲೆರ್ ಚಿತ್ರಾನ್ನ 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 ಶಾಂತ್ ಸಿಸ್ ಸಾಪುಟುಲ್ಲೆರ್ ಬರ್ಸ ಉಂಡೆ ಸಿಸ್ ವಿಜ್ಜಿಯೇ ಹಿನಿ ಕಾಂಡೆದಿಂಚ ಬರ್ಸ ಇಜ್ಜಿ ಮುಲ್ಪ ನನ ಪಂಡ್ರೆ ಅಪ್ಪುಜಿ ಬರ್ಸದ ಒಂಜಿ ವಾರ ಮುಟ್ಟ ಬರ್ಸ ಉಂಡು ಪನ್ಪೇರು ಇತ್ತ ಇಜ್ಜಿ ಕೋಡೆ ಇತ್ತಿನ ಬರ್ಸ ಇನಿತೆ ದಾಲ ಇಜ್ಜಿ ಇದ ಮುಟ್ಟ ಬಕ್ಕ ಪಂಡ್ರೆ ಅಪ್ಪುಜಿ ಒರಾನೆ ಮುಗಲ್ ಪಾಡ್ನು ಜೋರು ಗಾಳಿ ಬರ್ಪಿನಿ ಕೋಡೆಂಚೆನಿ ಒರಾನೆ ಮುಗಲ್ ಪಾಡ್ನು ಏತು ಜೋರು ಗಾಳಿ ಕತ್ತಲೆ ಅಪಿನಿ. ಸಾಂಗ್ ಪಲ್ಲೆ ಸಿಸ್ ಸಾಂಗ್ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ರಾಗದಿ ಯಾವ ಭಾವದಿ ಆಡಿ ಪಾಡಲಿ ನಿನ್ನಯ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ಶರಣಾಗತ ವರದೇ ವರದೇವಿ ಕರುಣ ಸದಯೇ ಸುರವರ ಪೂಜಿಪೇ ಕರವೀರ ಪುರಾನಿಲಯೇ ದುರಿತ ನಿವಾರಿಣಿ ಭವಭಯಾರಿಣಿ ಮಂಗಳದಾಯಿನಿ ನಾರಾಯಣ್ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ಪನ್ನಗ ಪಡಿಬೇಡಿ ಪದ್ಮಾಸಿನಿ ಹರಿರಾಣಿ ಪದ್ಮಗದಾ ಪಾಣಿ ಪರಮಗುಣ ಸುಗುಣಿ ಇಂದಿರ ನಯನೆ ಚಂದಿರ ವದನೆ ಅನುಪಮ ಸುಂದರಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ಧನ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯಲ್ಲಿ ನೆಲೆಸಿರುವೆ ದೀನರ ರಕ್ಷಿಸಲು ಸಂಕಟ ಹರಿಸುವ ವೆಂಕಟರಮಣಿ ಅರ್ಥಪರಾಯಣಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ಶಾಂತಿಸ್ ಸಪೋರ್ಟ್ ನವೀನ್ ಬ್ರೋ ಲೈಕ್ ಡನ್ ಬಂದಿದೆ ಥ್ಯಾಂಕ್ ಯು ನವೀನ್ ಬ್ರೋ ಶಾಂತಿಸ್ ಸಪೋರ್ಟು ಶಾಂತಿಸ್. ಶರತ್ ಬಂಗೇರ ಬತ್ತೇರು ಹಾಯ್ ಶರತ್ ಅವರೇ ವೆಲ್ಕಮ್ ಗುಡ್ ಮಾರ್ನಿಂಗ್ ದನಿಕುಲೆ ಬಂದಿದ್ರು ದಾದ ತಿಂಡಿ ದಾದ ಸ್ಪೆಷಲ್ ಇನಿ ದನಿಕುಲ್ ಪೂರ ನಿಕುಲ್ ಶರತ್ ಬ್ರೋ ಉಲ್ಲಾರ ಶರತ್ ಬ್ರೋ ದನಿಕುಲ್ನ ದಾದ ವಿಶೇಷ ಪನೋಡು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಶಾಂತಿಸ್. ಚಪಾತಿ ಇರೇಗ್ ಎಂಕ್ಲ ಚಪಾತಿ ಸೇಮ್ ಟು ಯು ಚಪಾತಿ ಎಂಕ್ಲ ಚಪಾತಿ ಶರತ್ ಇರು ಹೊಲ್ತಾರಿ ಕಂಡಿನ ಈ ರನ್ನಂದು ಒಂತೆ ಕಂಡಿನಿ ಮಾರ್ರೆ ಕಾಣೆ ಕಾಣತೆ ಮಲ್ಪೆರ ಬಂಗಾಡೆ ಹಳೆ ಅಂಗಡಿದಾರ ಏನೋ ಗುರ್ತೊಂಡಿ ಶರತ್ ಬ್ರೋ ಏನೋ ಗುರ್ತೊಂಡ ಶಾಂತ ಸಿಸ್ ಉಲ್ಲಾರ ಶರತ್ ಬ್ರೋಗೆ ಏನೋ ಗುರ್ತೊಂಡಿ ಅಲಂಗಡಿದು ತೂತಾರೆ ನಾನು ಯಾನಿ ಅಲಂಗಡಿದ ವೀಡಿಯೋ ಪಾಡ್ವೆ ತೂಲೆ ಅಪ್ಪ ಗೊತ್ತಾಪ ಯಾನ್ ಬಕ್ಕೊಂಜಿ ವೀಡಿಯೋ ಪಾಡ್ವೆ ಅಲಂಗಡಿದ ಗುರ್ತೊಂಡ ತೂಲೆ ಅನ್ನ ಬಕ್ಕ ಇಲ್ಲದ ತೂ ನಾವು ಗೊತ್ತಾವು. ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಪನಂದುಲೆ ಲಕ್ಷ್ಮಿ ಸಿಸ್ ಹಾಯ್ ಲಕ್ಷ್ಮಿ ಸಿಸ್ ವೆಲ್ಕಮ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಸಿಸ್ ಚಾ ಪರಿಯರ ತಿಂಡಿ ತಿಂದರಾ ಲಕ್ಷ್ಮಿ ಸಿಸ್ ತುಳುವ
ಇಲ್ಲ ಇಲ್ಲ ಲಕ್ಷ್ಮಿ ಸಿಸ್ ಕಾಫಿ ಕುಡಿದ್ರು ಲಕ್ಷ್ಮಿ ಸಿಸ್. ತಿಂಡಿ ಅಂತ ಇವತ್ತು ಕಳಿಯೇ ಏನು ಅಜ್ಜಿಲ್ಲಲ್ಲ ಅಂಗಡಿ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಸಿಸ್. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಇಲ್ವಾ ಕಾಫಿ ಕುಡಿಲಿಲ್ವಾ, ಲೇಟಾ? ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗಣೇಶ್ಪುರನಾ ಹಂದಿ ಗುರ್ತುಂಡ ಹಂದಿ ಶರತ್ರು ಗಣೇಶ್ಪುರ. ನಮ್ದು ಆಗಿದೆ ಲಕ್ಷ್ಮೀ ಸಿಸ್. ನಂದು ಚಪಾತಿ ಚಪಾತಿ ಚಾಪ್ ಚಾಪ್ ಇವತ್ತು ಚಪಾತಿ. ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಸಿಸ್ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಲಕ್ಷ್ಮೀ ಸಿಸ್. ಲಕ್ಷ್ಮೀ ಸಿಸ್ ನಿಮ್ಮದು ಲೈವ್ ಉಂಟಾ? ಎಷ್ಟು ಗಂಟೆಗೆ ಹೇಳ್ತೀರಾ? ಶ್ರವಣವೇ ಮೊದಲ ದನ ಬವಿದ ಭಕ್ತಿಯ ತಪಕದಿಂದಲೇ ಕೊಡುಕ ಬಿಜನ ಪ್ರಿಯ. ಫ್ರೆಂಡುಲ್ಲೆ ರಂಚ ಇಜ್ಜಿ ಅಲ್ಪ ಫ್ರೆಂಡುಲ್ಲೆ ರಂಚ ಪನೊಂದುಲ್ಲೇರು ಚಪಾತಿ. ಚಪಾತಿ ಸೂಪರ್ ಮನದಲ್ಲಿ ಸೂಪರ್. ಯುವರ್ ವಾಯ್ಸ್ ಇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಕ್ಷ್ಮೀ ಸಿಸ್, ಥ್ಯಾಂಕ್ ಯು ಸೋ ಮಚ್. ಹೇ ಮಾ ಕಂಚೂತಾವು ಪವಿತ ಲಕ್ಷ್ಮೀ ಸಿಸ್ ಸೂಪರ್ ಸಿಂಗಿಂಗ್ ಅಂತ ಹೇಳ್ತಾರೆ. ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ರೆ ಶಾಂತ ಸಿಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಗೀತ ಸಿಸ್ನ ಸಂಗೀತ ಭಾರಿ ಶೋಕ್ ಉಂಟು. ಥ್ಯಾಂಕ್ ಯು ಶರತ್ ಬ್ರೋ, ಥ್ಯಾಂಕ್ ಯು. ನಮ್ಮ ತುಳು ಗೈಡ್ ಅವರು ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು. ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ. ಹೌದೌದು, ನವೀನ್ ತುಳು ಗೈಡ್ ಅವರಿಗೆ ಕೂಡ ಸಪೋರ್ಟ್ ಮಾಡಿ. ಅವರು ಯೂಟ್ಯೂಬ್ನ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾರೆ ಆ ಚಾನಲಲ್ಲಿ. ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬಟ್ ಇಲ್ಲೇ ಕರ್ನಾಟಕದಲ್ಲಿ ಹೌದಾ? ಓಕೆ ಓಕೆ. फेस लाइव दुर्गा सिस फेस పోతుంది శాంతి సిస్ ఫేస్ పోతుంది ఫేస్ లైవ్ పోతుంది ఫేస్ తో తచ్చిపోవాలి గుల్లె మూలెల్లే ఫేస్ తోటి గుల్లె ఫేస్ ఇచ్చింది ఫేస్ లైవ్ దుర్గా తెలికారు ఇప్పుడు ఇంక ఫేస్ అన్నాగా ఫేస్ వచ్చింది మరీ పది కులోది నేను ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಲಕ್ಷ್ಮೀ ಸಿಸ್. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ. ಮಂಗಳವಾರ ಸುಮಂಗಳಿಯರು ನಿನ್ನಯ ನಾಮ ಭಜಿಸುವರು. 9 ವಾರ ವೃತವಿರಲು ದೊರಕುವುದು ಇಷ್ಟಾರ್ಥಗಳು. ಬಕ್ಕದಾದೆ ಅದು ಹೆಂಗದು ಕುಲ್ದಿರ್ಸಿಸ್ ನಾಳೆಚ್ಚಿ ಪ್ರೀತಿಸತ್ತೇರು ಲೈಕ್ ನನ್ನ ಮನದಲ್ಲೇರು ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ನನ್ನ ಅಂತ ಹೇಳ್ತಾ ಇದ್ದಾರೆ. ಬೊಕ್ಕದ ಆನೆ ಅದು ಹೆಂಗುದು ಕುಲ್ದಿನಿ ಇದು ಹೆಂಗುದು ಹಾಯ್ ಪ್ರೀತಿಸ್ ವೆಲ್ಕಮ್. ಪ್ರೀತಿಸ್ ಚಾಪರ್ಯರಾ ತಿಂಡರಾ ದಾದ ತಿಂಡಿ ಆಸಮ್ ಅಂತ ಹೇಳ್ತಾರೆ. ಚಾಂಡೆ ಪ್ರೀತಿ ಸಿಸ್ ದಾದ ತಿಂಡಿ ಅಂತ ಕೇಳ್ತಾ ಇದ್ದಾರೆ. ಲಕ್ಷ್ಮೀ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಆಂಡೆ ತಿಂಡಿ ಆಂಡಿಯೇ ಚಪಾತಿ ಇರೇದಾದೆ ಪ್ರೀತಿ ಸಿಸ್ ಸಾಯಿ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಅವರು. ರಕ್ಷಿಸುವವಳು ನೀನೇ ಶಿಕ್ಷಿಸುವವಳು ನೀನೇ. ಅಣು ಅಣುವೆಲ್ಲ ತುಂಬಿಹೆ ನೀನು. ಅಣು ಅಣುವೆಲ್ಲ ತುಂಬಿಹೆ ನೀನು. ಕೋರಿಕೆ
ಕೋರಿಕೆ ಕರುಣಿಸು ಕಾಮಧೇನು, ಕೋರಿಕೆ ಕರುಣಿಸು ಕಾಮಧೇನು. ಜಯ ಶಿವ ಶಂಕರಿ ಜಯ ಭಯಂಕರಿ, ಜಯ ಜಯ ಶಕ್ತಿ ಜಯ ಪ್ರಳಯಾಂಕರಿ. ಜಯ ಶಿವ ಶಾಂಭವಿ ಜಯ ನಟ ಭೈರವಿ, ಜಯ ಕಾದಂಬರಿ ಜಯ ಶ್ವೇತಾಂಬರಿ. ಶರಣು ಶರಣು ಶಿವ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಜಯ ಮಾತಾಂಗಿನಿ ಆನಂದದಾಯಿನಿ, ಜಯ ಜಗದಂಬೆ ಪುಣ್ಯ ಸ್ವರೂಪಿಣಿ. ಓಂ ಜಗಜನನಿ ಮಾತಾ ಭವಾನಿ, ಓಂಕಾರೇಶ್ವರಿ ಚಿತ್ತ ನಿವಾಸಿನಿ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ. ಲೈಕ್ ಕೊಡಿ ಆಯ್ತಾ. ಪ್ರೀತಿ ಸಾಯಿ ಅಂತ ಹೇಳ್ತಾ ಇದ್ದಾರೆ, ಶಾಂತಿ ಸಾಯಿ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಅವರು. ಹಾಯ್ ಲಕ್ಷ್ಮಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ವಾವ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳಿದ್ರೆ ಲಕ್ಷ್ಮಿ ಸಿಸ್. ಲೈಕ್ 8 ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಂಜೀವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಆಲ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸಂಜೀವ್ ಬ್ರೋ. ತುಳಸಿ ಕಟ್ಟಿಗೆ ದೀಪ ಹಾಕೋಕೆ ಮಳೆ ಬಿಡ್ತಾ ಇಲ್ಲ, ಆಕಾಶ ದೀಪ ಅಂದೆ. ಅಯ್ಯೋ ದೇವ, ಹೌದು ವಾಸ್ತವ ಬ್ರೋ. ಇವತ್ತಿನ ನನ್ನದು ಟೈಟಲ್ ಅದು, ಆಕಾಶ ದೀಪವು ನೀನು. ನನಗೆ ಏನು ಕೂಡ ನೆನಪಿಗೆ ಬರಲಿಲ್ಲ. ಆಕಾಶ ನೋಡಿದಲ್ಲ, ಅದಕ್ಕೆ ಅದನ್ನ ಇಟ್ಟಿದ್ದೇನೆ ಸರ್, ಟೈಟಲ್ ಇಟ್ಟದ್ದು. ಆಕಾಶ ದೀಪವು ನೀನು, ನಿಂದ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಸೂಪರ್ ಲೈವ್ ಅಂತ ಹೇಳಿದ್ರೆ ಸಂಜೀವ್ ಅವರು. ಶಾಂತಿ ಸಿಸ್ಸು ಕೂಡ ಇದ್ದಾರೆ, ಲಕ್ಷ್ಮಿ ಸಿಸ್ಸು ಪಟು. ವಾಸ್ತವ ಬ್ರೋ ಎಂತ ಅಂತ ಕೇಳ್ತಾ ಇದ್ದೀರಾ. ಅವು ಶಾಂತಿ ಸಿಸಿ ಟೈಟಲ್ ಪಾಡ್ದೈತೆ ಆಕಾಶ ದೀಪ ಐಕೊಂಜಾರ್ನ ಒಂದು ಉತ್ತರ. ಹಾಯ್ ವಾಸ್ತವ ಬ್ರೋ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ವಾಸ್ತವ ನೇಮ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಸಿಸ್. ಲಕ್ಷ್ಮಿ ಸಿಸ್ ನಿಮ್ಗೆ ಗುರ್ತುಂಟ ವಾಸ್ತವ ಅವರದು? ಕುರುಡು ಕಾಂಚಾಣ ಕುಣಿಯುತ್ತಲಿದ್ದದ ಅವು ಬರ್ಪುಜಿ ಚೂರೆ ಬರ್ಪಿನಿ. ಕುಡುಕ ಜನ ಕುಣಿಯುತ್ತಲಿದ್ದನು, ಕಾಲಿಗೆ ಬಿದ್ದವರ ತುಳಿಯುತ್ತಲಿದ್ದನು. ಕುರುಡು ಕಾಂಚನ ಕುಣಿಯುತ್ತಲಿದ್ದನು, ಕಾಲಿಗೆ. ಅವು ಕುಡುಕ ಜನ ಒತ್ತೆ ಕುರುಡು ಕಾಂಚನನ. ಕುಡುಕ ಜನ ಕುಣಿಯುತ್ತಲಿದ್ದನು, ಕಾಲಿಗೆ ಬಿದ್ದವರ ತುಳಿಯುತ್ತಲಿದ್ದನು. ಆತೆ ಬರ್ಪಿರಿಂಕ್. ನಿಖಿಲ್ ಅವ್ರು ಬಂದ್ರು. ಹಾಯ್ ನಿಖಿಲ್ ಬ್ರೋ, ವೆಲ್ಕಮ್. ನಿಖಿಲ್ ಅವ್ರು ಹೇಗಿದ್ದೀರಾ? ಚಾ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂದ್ರಿ? ಲಕ್ಷ್ಮಿ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಐಗಿರಿ ನಂದಿನಿ ಬರುವುದಿಲ್ಲ ಮಾರ್ರೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ, ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಭಗವತಿ ಸ್ಥಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃಪೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಸಪರ್ದಿನಿ ಶೈಲಸುತೆ. ಅದರಲ್ಲಿ ಎಷ್ಟು ಸರಿ ಉಂಟು ಎಷ್ಟು ತಪ್ಪು ಗೊತ್ತಿಲ್ಲ ನನಗೆ, ಅಷ್ಟು ಬರ್ತದೆ ಅಷ್ಟೇ. ತಿಂಡಿ ಪುಂಡಿ ತಿಂದು ಆತಜಿ ಇದೇ ಪುಂಡಿಯ ಸಂಪತ್ತಗೇನಿ ಪುಂಡಿಗೆ. ನೋಡು ನೋಡು ಕಣ್ಣಾರೆ ನಿಂತಿಹಳು ಅಂತ ಹೇಳ್ತಾ ಇದ್ದಾರೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸಾಸುರ ಮಾರ್ತಿನಿಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಪೂಜಿಪೆ, ಶಂಕರನ ರಾಣಿಗೆ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ವಾವ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್. ಮತ್ತೆ ಏನು ಸಿಸ್ ಇವರದ್ದು ಆಕಾಶ ದೀಪ
ಅದೇ ಎಂತ ಮಾಡುದು, ದಿನಕ್ಕೊಂದು ಟೈಟಲ್ ಬೇಕಲ್ಲ ವಾಸ್ತವ್ರು. ಹೆಂಗೆ ಹೇಳಿಕೆ ಎಲ್ಲ ಅನ್ಬಿಟ್ಟು ವಾಸ್ತವ್ರು. ಲಕ್ಷ್ಮೀ ಸಪೋರ್ಟು ವಾಸ್ತವ್ರು ಅದು ಆಗ್ತಾ ಇದ್ದಾರೆ. ವಾಸ್ತವ್ರು ಹಾಯ್ ಗುಡ್ ಮಾರ್ನಿಂಗ್ ಆಣ ಚಾವಲದಲ್ಲೇರು ಪ್ರೀತಿ ಸಿನಿ ಹೊಡಿದೆ ಸರ್ ಬರೋಡಿ. ಲಕ್ಷ್ಮೀ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ, ನೈಸ್ ಅಂತ ಹೇಳಿದೆ. ಓಕೆ ಬಾಯ್ ಸಿಸ್. ಓಕೆ ಲಕ್ಷ್ಮೀ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಅವರು. ಸಂತೋಷ್ ಅವರೇ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂದಿದ್ರಿ? ಮತ್ತೆ ನಿಮ್ಗೆ ಲೈವ್ಗೆ ವೆಲ್ಕಮ್. ಲಕ್ಷ್ಮೀ ಸಿಸ್ ಅಂತ ಕರಿತಾ ಇದ್ದಾರೆ ವಾಸ್ತವ ಅವರು. ನಾನು ಸ್ವಲ್ಪ ಬ್ಯುಸಿ ಇಲ್ಲ. ಓಕೆ ನವೀನ್ ಬ್ರೋ, ಥ್ಯಾಂಕ್ ಯು. ಅವೇ ಬರ್ತದ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ತೀನಿ, ಥ್ಯಾಂಕ್ ಯು. ಹಾಯ್ ಲಕ್ಷ್ಮೀ ಸಿಸ್ ಅಂತ ಹೇಳಿದ್ರೆ ಪ್ರೀತಿ ಸಿಸ್ ಆನ್ ಉಂಟು. ಓಕೆ ಆವಿ ನವೀನ್ ಬ್ರೋ. ಹಾಯ್ ಪ್ರೀತಿ ಸಿಸ್. ವಾವ್ ಶಾಂತಿ ಸೂಪರ್ ಪನ್ನೊಂದುಲ್ಲೇರು. ಆಕಾಶ ದೀಪ. ಓಕೆ ಮಧ್ಯದಲ್ಲಿ ಸಂತೋಷ ಯಾಕೆ? ಅದೆಂತ ಸಂತೋಷ? ಆಕಾಶದಿ ನಿನ್ನ ಕಂಡಾಗ ಸಂತೋಷವೇನು? ಹೌದಲ್ಲ, ಅದು ಪದ್ಯ ಮಾತೆ, ಪದ್ಯ ಅದು. ವಾಸ್ತವಾನೇ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಅವರು ಸಪೋರ್ಟು. ನಿಖಿಲ್ ಅವರು ಓಕೆ ಅಂತೇಳಿ. ಶಾಂತಿ ಸಿಸ್ ಸಪೋರ್ಟು. ಸಂತೋಷ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಿಸ್. ಯೋಗೀಶ್ ಅವರು ಬಂದ್ರು. ಹಾಯ್ ತಳಿಕೆದ ಬಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯೋಗೀಶ್ ಅವರೇ ಒಡೆ ಪುರಿತಾರೆ ಯೋಗೀಶ್ ಬ್ರೋ. ಪತ್ತನೇ ಜೀರ್ಣ ಗೌಜ್ಯ, ದಸರಾ ಗೌಜ್ಯ, ನವರಾತ್ರಿ ಗೌಜ್ಯ, ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್. ನವೀನ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಹಾಗೆ ಶಾಂತ ಸಿಸ್ ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಪ್ರೀ ಸಿಸ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ ಬ್ರೋ. ಹಾಯ್ ವಾಸ್ತವ್ ಬ್ರೋ. ದಾದ ತಿಂಡಿ ಶಾಂತ ಸಿಸ್. ದಾದ ತಿಂಡಿ ಯೋಗೀಶ್ ಬ್ರೋ ಚಾಪರ್ಯರಿ. ದಾದ ತಿಂಡಿ ಒಡೆ ಅಂತ ಕೇಳಬಾರ್ದು. ಒಡೆ ಅಂತ ಕೇಳಬಾರ್ದಾ? ಓದೆ ಅಂತ ಎಂತ ಒದೆಯ ಓಡೆ ಗೊತ್ತಾಗ್ತಾ ಇಲ್ಲ. ಉರ್ದು ದೋಸೆ ಪ್ರೀತಿಸಿಸ್. ಲೈವ್ಗೆ ಲೈಕ್ ಕೊಡಿ ಪ್ರೀತಿಸಿಸ್. ಕೊಡೆ ಬೈ ರಾಯ್ಜಿ ಕೊಡೆ ಕ್ಯಾಟ್ರಿಂಗ್ ಇತ್ತಂದು ಅಂಚ ಬೈ ನೈಟ್ ಲೈವ್ ಇತ್ತು ಜೇರ್ನ ಇರ್ ಬಿಗ್ ಬಾಸ್ ಪೋದಿತ್ತಾರೆ. ನೈಟ್ ಲೈವ್ ಮಲ್ದು ಚಲತೆ ಕೊಡೆ ಅನ್ನ ಆಡುನು. ಮಾರ್ನಿಂಗ್ ದ ಬೇಲೆ ಪೂರ ಆಂಡೆ ಒಪ್ಪ ದೇವರೇ ದಾಲ ಬೇಲೆ ಆತಜಿ ಶರತ್ ಬ್ರೋ. ಒಂಜಿ ಬೇಲೆ ಆತಜಿ ಖಾಲಿ ಚಾಪಾರ್ಲಿ ಬರ್ತೀನಿ ಮಾತ ಬೇಲೆ ಅವಲೇ ಉಂಡು. ನಾನು 1 ಗಂಟೆ ಲೈವ್ ಮಲ್ಪೆ ಐದು ಪಕ್ಕ ಒಂದು ಜೋಕುಲ್ಪುರ ಗೊಬ್ಬೊಯೆ ಮುಲ್ಪ ಗೊಬ್ಬನಾಗ ಜೋಕುಲ್ ಬೇಡಬತ್ತೆ ಅಂಚೆ ಆ ಚೂರು ಲೈವ್ ಡಿಸ್ಟರ್ಬ್ ಹಾಕೊಂಡು ಬಕ್ಕಲ ಅಂಚೆ ಜೋಕಲ್ಪುರ ಬಬ್ಬಿಗೆ ಕೇಂದ್ರ ಬೆಲ್ಲಿಗೆ ಐತೆ ಅಂಚೆ ಒಂಚೂರು ಬೇಗನೆ ಲೈವ್ ಮಲ್ತು ಬುಡ್ಕಂದು ಲಕ್ನ ಲೇಟ್ ಆಣಿ ಅಂಚಾಣಿ ದಾಲ ಬೇಲೆ ಆತಜಿ. ಬೇಲೆದ ಓಲಕ್ಕೆ ಏನಂಚೆ ಎಂಡ ದಾಲ ಆತಜಿ. ತಿಂಡಿ ಪುಂಡಿ ಅಂತ ಹೇಳ್ತಾ ಇದ್ರೆ ಹೊಸ್ತಬ್ರು ಗಸ್ತೋದು ಕುಲ್ದಿನಿ ಲೈವ್ ಮಲ್ದಿನಿ ಇಜ್ಜಿ ಅವೇ ಅಂತುಪಿನಿ ಪ್ರೀತಿಸಿದ್ ಗೊತ್ತಾಡ್ಬೇಕು. ಹಿಂಗೆ ಬಿಗ್ ಬಾಸ್ ಅತ್ತ ಕೊಡ ಜನ ಎಲ್ಲ ಕಮ್ಮಿಯೇ ಬಿಗ್ ಬಾಸ್ ಲೈವ್ ಉಡ್ಪುರ. ನವೀನ್ ರೂಪ ಅನ್ನೋದಿತ್ತೀರಿ ಜನ ಕಮ್ಮಿ ಎಲ್ಲ ಇರೋದು. ಮಾತ ಪುಂಡಿನಿ ಅಂದಿನಿ ಮಾತ ಪುಂಡಿ ಗಸಿ ಆವು ಕ್ಯಾಟ್ರಿಂಗ್ ಪೊಪ್ಪರ ಇರು. ಓ ಕ್ಯಾಟ್ರಿಂಗ್ ಉಪ್ಪರ ಎಂಗಲ್ಲ ಪೊಪ್ಪನ ಕ್ಯಾಟ್ರಿಂಗ್ ಉಂಡಿಯೇ ಶರತ್ ಬ್ರೋ. ಪೊಪ್ಪನ ಕ್ಯಾಟ್ರಿಂಗ್ ಉಂಡು ಮುಲ್ಲಿಲ್ಲಡೆ ಅಂಚ ಐಕ್ ಅಂತೆ ಬೇಲೆಗೆ ಪೊಪ್ಪೆ ಸೇಫ್ ಓದಂತ ಹೆಲ್ಪ್ ಮಲ್ಪೆ ಅಂಚ ಹೆಲ್ಪರ್ ಖಾಲಿ. ಸುದೀಪ್ ಸೇಮ್ ಎನ್ನಲಕ್ಕ ಹೇರ್ ಸ್ಟೈಲ್ ಕರ್ಲಿ ಮಲ್ದಿನಿ. ಓ ದೇವರೇ ಹೊಂದಿದ್ದೆ ವೈರಲ್ ಆಪಡ ಅಂದ್ ಪ್ರೀತಿಸಿಸ್ ಲಕ್ಕನೆ ಕರ್ಲಿ ಹೇರ್ ಯಾನ್ ತೂತಿನೇ ಇಜ್ಜೆ ಪ್ರೀತಿಸಿಸ್ ಎಂಗ್ಲೆ ಮ್ಯಾಚ್ ಇತ್ತಲತ್ತೆ ಅಂಚ ತೂವರ ಬುಡ್ಪುಜರ್ ಜೋಕುಲ್. ವಾರದ ಕತೆ ಕಿಚ್ಚನದ ಜೊತೆ ಬಿಗ್ ಬಾಸ್ ಇಂದು ರಾತ್ರಿ 9 ಗಂಟೆಗೆ. ನಮ್ಮ ವಾಟ್ಸಪ್ ಹೇಳ್ತಾ ಇದ್ದಾರೆ ಅವರ ವಾಯ್ಸ್ ಅಲ್ಲಿ ಕೇಳಬೇಕಾದ ತುಂಬಾ ಚೆನ್ನಾಗಿದೆ ವಾಸ್ತವ್ ಬ್ರೋ ಅವರ ವಾಯ್ಸ್. ವಾಸ್ತವ್ ಸೇಮ್ ಟು ಅಂತ ಹೇಳ್ತಾ ಇದ್ದಾರೆ. 9:30 ವಾಸ್ತವ್ ಬ್ರೋ ಬಿಗ್ ಬಾಸ್. ಹೌದೌದು ಬಿಗ್ ಬಾಸ್ ನಾನು ವರ್ಂಬ ಕೆಲೆಂಜಿ ಕೆತ್ತೆ ಕೋಡೆ ಅಂದು ಅಂದಿ ಆತ ಬ್ಯಾಡ್ ಕಮೆಂಟ್ಸ್ ಇತ್ತನಾ ನವೀನ್ ಬ್ರೋ. ಕ್ಯಾಟ್ರಿಂಗ್ ದಾದ ಪುದರ್ ಅದೇ ದಾಯಿ ಕ್ಯಾಟ್ರಿಂಗ್ ಪುದರ್ ಪುರ ಪಂಡೆ ವಲ್ಲಿ ಶರತ್ ಬ್ರೋ. ಹಾನೇ ಇಜ್ಜಿ ಜನನೇ ಇಜ್ಜಿ ಅವೇ ಅವ್ರು ಕೆಲೆಂಜಿದಿರೋದಿತ್ತಿ ಜನ ಕಮ್ಮಿ ಇತ್ತಿರದೆ ನಿಜ. ನವೀನ್ ಬ್ರೋ ನಾ ಲೈವ್ಗು ಜನ ಮಸ್ತ್ ಉಪ್ಪಿರು ಕೋಡೆ ಬಿಗ್ ಬಾಸ್ ಫಸ್ಟ್ ಸ್ಟಾರ್ಟ್ ಆತೆ ಜನ ಐಕ್ ಪನ್ನಿ ಜನ ಜತ ಐಕ್ ಪನ್ನಿ ಅಂದಂದು. ಮಂಜು ಸಿಸ್ ಬರ್ತೀರ. ಹಾಯ್ ಮಂಜು ಸಿಸ್ ವೆಲ್ಕಮ್. ಹಾಯ್ ಗುಡ್ ಮಾರ್ನಿಂಗ್ ಬಣದುಲ್ಲೇರು ಮಂಜು ಸಿಸ್ ಚಾಪರಿಯರೇ ತಿಂಡರ ದಾದ ತಿಂಡಿ ಲೈಕ್ ಬಣದುಲ್ಲೇರು. ಥ್ಯಾಂಕ್ ಯು. ಯಾನ್ಲ ಪೋಪೆ
ಸೂಪರ್ವೈಸರ್ ಅದು ಕ್ಯಾಟ್ರಿಂಗ್ ಐಕೇನಿ ಅಂದೆ ಇರುವ ಕ್ಯಾಟ್ರಸ್ ಸೂಪರ್ವೈಸರ್ ಪಲ್ಲೆ ತುಕ ಎಂಗಲ ನಿತ್ಯಾನಂದ ಕ್ಯಾಟ್ರಸ್ ರಾಕ್ಷಸಿಸ್ ಸಪೋರ್ಟ್ ಉಳ್ಳೇರು ಥ್ಯಾಂಕ್ ಯು ರಾಕ್ಷಸಿಸ್ ಕಾಂಡೆ ಗುಡ್ ಮಾರ್ನಿಂಗ್ ಪನದುಲ್ಲೇರು ರಾಕ್ಷಸಿಸ್ ಇನಿ ಬೇಗ ಲಕ್ಕಿಯರ ರಾಕ್ಷಸಿಸ್ ರಾಕ್ಷಸ್ ಚಾಪರಿಯರ ತಿಂಡಿ ತಿಂಡರ ಚಾಪರಿಯರೇ ಪರಿಯ ಚಾಪರಿ ಚಪಾತಿ ಶಾಂತಸಿಸ್ ಪನದುಲ್ಲೇರು ರಾಕ್ಷಸಿಸ್ ಆಯಿಸಿಸ್ ಪನದುಲ್ಲೇರು ರಕ್ಷಾ ಗುಡ್ ಮಾರ್ನಿಂಗ್ ಪನದುಲ್ಲೇರು ಶಾಂತಸಿಸ್ ಗುಡ್ ಮಾರ್ನಿಂಗ್ ಪನ ಮಂಜುಸಿಸ್ ಗುಡ್ ಮಾರ್ನಿಂಗ್ ಪನದು ಪ್ರೀತಿಸಿಸ್ ಗುಡ್ ಮಾರ್ನಿಂಗ್ ಪನದು ಎನ್ನ ಕುಟುಂಬವೇ ಬೈಜ್ಜಿ ಓ ಇನ್ನ ಕುಟುಂಬನೇ ಬೈಜ್ಜ ಪೂರ ಬಿಗ್ ಬಾಸ್ ಕುಲ್ದು ನಾಂದದೆ ಆಯ್ ರಾಕ್ಷಸಿಸ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಶಾಂತಸಿಸ್ ತಿಂಡಿ ತಿನ್ನೊಂದುಲ್ಲೆ ಪೂರಿಯ ಮೇರೆ ಕೊಂಚ ಡಿಫ್ರೆಂಟ್ ತಿಂಡಿ ಪೂರಿ ಮಾತೆರ್ಗೆ ಚಪಾತಿ ಎಂಕ್ ಚಪಾತಿ ಒಂಜಿ 2 ಜನಕ್ಕೆ ಚಪಾತಿ ಉಂಡು ಒಂಜಿ 4 ಜನಕ್ಕೆ ಪುಂಡಿ ಒಂಜಿ ಜನಕ್ಕೆ ಉರ್ದು ದೋಸೆ ಒಂಜಿ ಜನಕ್ಕೆ ಪೂರಿ ಎನ್ನ ರಕ್ಷಾ ಕಿಚನ್ ಪೂಜಾ ಆ್ಯಂಡ್ ಸಮುದ್ರ ಪೂಜೆ ಕ್ಯಾಟ್ರಸ್ ಅಲೆಂಗಡಿಯಾ ಓಕೆ ಗೊತ್ತಾಂಡು ಗುರ್ತುಂಡಲ್ಲ ತಕಲ್ಲ ಕೆಲವ್ದು ಅಂತ ದಾದಿ ತಿಂಡಿ ರಾಕ್ಷಸಿಸ್ ಪನದಲ್ಲಿ ಎನ್ನ ಕಿಚಂಡ್ ಬಜಿಲಿನೋ ಆರ್ನ ಕಿಚಂಡ್ ಬಜಿಲ್ಗೇನಿ ಮಲ್ಲ ತಿಂಡ್ರೆವು ಭಾರಿ ಕಷ್ಟ ಅದು ತಿಂಡ್ರೆವು ಅದೇ ರಾಕ್ಷಸಿಸ್ ದಿನ 21 ಸಮಸ್ಯೆಗಳು 101 ಸಮಸ್ಯೆ ಯಾವುದೇ ಇರಲಿ ಹೊಂದಿಕೊಂಡು ಹೋಗಬೇಕು ಇದು ಹಿರಿಯರ ಅನುಭವ ನನಗೆ ಬಿಗ್ ಬಾಸ್ ಹೇಳಿದಾಗೆ ಬರೋದಿಲ್ಲ ಪ್ರೀತ್ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್ ವಾಸ್ತಾ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ಕ್ಯಾಟ್ರಿಂಗ್ ಎನ್ನ ಫ್ರೆಂಡ್ ಪೋಪೇರ್ ಕ್ಯಾಟ್ರಿಂಗ್ ಅಂದೆ ಓಕೆ ಗೊತ್ತಾಣತಿತ್ತೆ ರಕ್ಷಿತ್ ಬೈದಲ ಬಿಗ್ ಬಾಸ್ ಮಾತ ತೂಪೇರು ನಾನು ಅಂದಂದು ರಕ್ಷಿತ ಬೈದಲತೆ ರಕ್ಷಿತ ಬತ್ತಕ ಬಿಗ್ ಬಾಸ್ ತೂಪೇರು ಮಾತೆಲ್ಲ ಎಡ್ಡೆ ಹಾಕೊಂಡು ಮಾತ್ರ ಅಲ್ಲ ಪೊಣ್ಣ ಕುಟುಂಬವೇ ಅಂದಂದು ಗೊತ್ತಾಣೆ ಪೊಣ್ಣ ಕುಟುಂಬ ಬೈಜ್ ಅವೇ ಫುಲ್ಲು ಬಿಗ್ ಬಾಸ್ ನಾನೇ ಈ ಸರಿ ಪೊಂಜೋಲ್ ಪೂರ ಬಿಗ್ ಬಾಸ್ ತುಪ್ಪಿನ ನಾನು ಆತ ತಿಂಡಿ ತಿಂಡಿನಿ ಬೇತೆ ತಿಂಡಿನಿ ಚಾನ್ಸಸ್ ಯಾನು ಮೂಲೆ ಉಲ್ಲೆ ಪಡಂದಿಲ್ಲ ಬೊಕ್ಕ ಇನಿ ದಾದ ಸ್ಪೆಷಲ್ ಸಂಗೀತ ಪಡಂದಿಲ್ಲೇನು ಇನಿ ದಾಲೆ ಎಂಕ್ ಚಪಾತಿ ತಿನ್ನಿ ಅವೇ ಸ್ಪೆಷಲ್ ಬಕ್ಕ ಒಂಜಿ ಬೇಲೆ ಆತ ಜನ್ಮ ದುರ್ಗಾ ಈ ಕೃಷಿ ಉಂಟಲ್ಲ ಯಾವಾಗ ನೋಡಿದ್ರೆ ನಾನು ಹೀಗೆ ನೋಡುದು ಮಾರೆ ಎಂತ ಯೋಚನೆ ಮಾಡ್ತದೆ ನನಗೆ ಗೊತ್ತಿಲ್ಲ ಈ ಕೃಷಿ ನಿಮ್ದು ಮೋನ ಚಾನಲ್ ಅಲ್ಲ ನನಗೆ ಗೊತ್ತಿಲ್ಲ ಮಾರೆ ಎಷ್ಟು ಬೇಗ ಮೋನ ಆಯ್ತು ನಿಮ್ದು ರಾಕ್ಷಸಿಸ್ ಸಪೋರ್ಟಲ್ಲಿದ್ದಾರೆ ಕಂಗ್ರ್ಯಾಚುಲೇಷನ್ ಕೃಷಿ ನಿಮಗೆ ರಾಕ್ಷಸಿಸ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ರಾಕ್ಷಸಿಸ್ ಥ್ಯಾಂಕ್ ಯು ಕೃಷಿ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಓಲು ರಾಕ್ಷಸಿಸ್ ಬರೋನುಳ್ಳೇರು ತಿನ್ಪಿರಿ 10 ಓಟು ಮಲ್ಪು ತೂಪಿರಿ 10 ಓಟು ಮಲ್ಪಲೆ ಮಲ್ಪು ಓಟು ಏನು ಖಂಡಿತ ಮಲ್ಪೆ ಓಟು ಪ್ರೀತಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಕೃಷಿ ಶಾಂತಸಿಸ್ ಯಾನ್ ಬಿಗ್ ಬಾಸ್ ಪೋತುಜಿ ರಾಕ್ಷಸಿಸ್ ರಕ್ಷಿತ ಅಲ್ಲತ್ತೆ ಅಲ್ಲಿ ನನ್ನ ಬಟ್ವರ್ಸ ಈರ್ಪೋಲೆ ರಾಕ್ಷಸಿಸ್ ತೂವರ ಖುಷಿ ಆಪಣ ಪಗ ಅಂದು ಮಸ್ತ್ ಖುಷಿ ಆಂಡೆ ರಕ್ಷಿತಾನ ಬಿಗ್ ಬಾಸ್ ಅಂದಂದು ಅತೆ ಬಿಗ್ ಬಾಸ್ ನಮ್ಮ ಪಾತೆರೋಲಿ ಅತೆ ಬಿಗ್ ಬಾಸ್ ವಿಡಿಯೋ ಪಾಂಡ ಚಾನಲ್ ಡಿಲೀಟ್ ಆಪಣ ಈಗ ಬನ್ನಿ ಪೋಡಿಗೆಲ್ಲ ಆಪಣಿ ಬಿಗ್ ಬಾಸ್ ಪಾತೆ ಅಂದು ರಕ್ಷಿತ ವಿನ್ನ ಅವಳು ಮಾತ ಓಡ್ ಪಾಡ್ಲೆ ಅಂದಂದು ವಾರದ ಕತೆ ರಕ್ಷಣ ಜೊತೆ ಯಾವಾಗ ನೋಡಿದ್ರು ಜಗಳ ಈ ವಾಸ್ತವ್ರು ದೊಡ್ಡ ಅವಳು ವಾಸ್ತ ಜಗಳ ಬೇಕಾ ಅಂತ ಹೇಳ್ತಾ ಇದ್ದಾರೆ ಬೊಕ್ಕ ದೂರ ಹೋಗ್ತಾರೆ ರಾಕ್ಷಸಿಸ್ ಯಾರು ತಿಂದಿನ ಬೊಕ್ಕ ಓಕೆ ಪ್ರೀತಿಸಿತು ಓಕೆ ಬಲೆ ದುರ್ಗಸಿಸ್ ಎನ್ನ ಒರಿಜಿನಲ್ ಪುದರ್ ರಕ್ಷಿತಾ ಅಂದೆ ಇರ ರಕ್ಷಿತನ ಅಂಚನೆ ಈರೇ ಪೋಯ್ಲ ಕಾಣೆಂಗ್ಲಿಗೆ ಅವಳು ಮೋನೆ ಮಾತ್ರ ಚೇಂಜ್ ಆ ರಕ್ಷಿತನ ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಕೋಟಿಯನವರು ಹಾಯ್ ಕೋಟಿಯನವರೇ ವೆಲ್ಕಮ್ ನಿಮಗೆ ಲೈವ್ಗೆ ಎಂತ ತಿಂಡಿ ತಿಂದ್ರಿ ಎಂತ ಕುಡಿದ್ರಿ ಚಾವಾ ಕಾಫಿಯಾ ಹೇಳುವಂಥವರಾಗಿ ಕೋಟಿಯನವರೇ ವಾಸ್ತವ್ರು ಅಂತ ನಗ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್ ಲೈಕ್ ಅಂತ ಹೇಳ್ತಾ ಇದ್ದಾರೆ ಬಾಯ್ ಪ್ರೀತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಮಂಜು ಸಿಸ್ ಥ್ಯಾಂಕ್ ಯು ಸೋ ಮಚ್ ಅಲೆಗೆ ಉಪದ್ರ ಆಯರೆ ಬಲ್ಲಿ ಪಂದಿ ಯಾನು ಸಪೋರ್ಟ್ ಮಾಡ್ತೀನಿ ಓ ಅಲೆಗೆ ಉಪದ್ರ ಆಯರ್ ಬಲ್ಲಿದ್ದು ಓಕೆ ಮಲ್ಲಿಜ್ ಪೂರ ರಕ್ಷಿತಾಗ ಸಪೋರ್ಟ್ ಮಾಡ್ಬೇಕ ನಮ್ಮ ರಕ್ಷಸಿಸ್ಗೆ ಸಪೋರ್ಟ್ ಮಾಡ್ತಿಲ್ಲ ಕಾಫಿ ಮತ್ತು ದೋಸೆ ಅಕ್ಕ ಸೂಪರ್ ಕಾಫಿ ದೋಸೆ
ಶಾಂತ ಸಿಸ್ ರಕ್ಷ ಸಿಸ್ ಬಂತ ಎಲ್ತೊಂದುಲ್ಲೇರು ಮಲ್ಲಿಕಾ ಸಿಸ್ ಬರ್ತೀರ ಹಾಯ್ ಮಲ್ಲಿಕಾ ಸಿಸ್ ವೆಲ್ಕಮ್ ಚಾಪರಿಯರೇ ತಿಂಡರ ಮಲ್ಲಿಕಾ ಸಿಸ್ ದಾದ ತಿಂಡಿ ಅಪ್ಪೆಯಿರಿನ ಕನನಿಲಿಕೆ ಬರತು ಓಡು ಭಕ್ತಿದ ಪೂಜಿನ ಸಂದಾವೋಡು ನಂದಿನಿ ಸುದೆ ನೀರು ನಮ ಮೀಯೊಡು ನಮ ಮಲ್ತಿ ಪಾಪೊಲೆನ ಮಾಜಾವೋಡು ಯಾನ ಇರೇನು ಕೋಡೆ ಮುರಾಣಿ ಪೂರ ಮಿಸ್ ಮಲ್ತೆ ಗೊತ್ತುಂಡೆ ಯಾನ ಚಾಪರೊಂದು ಈನ ಲೈವ್ ತೋಪಿನ ಓ ದೇವಾ ಅವ ಅಂಚನ ಅಶ ಚಾಪರಿನ ಮನಸ್ಸಾಯ್ಜ ಅಂದ ತಿರುಗ ಪುರ್ಸೋತಿತ್ತಿಜ್ಜಿ ಮಂಜು ಸಿಸ್ ಚೂರು ಬಿಸಿ ಇತ್ತೆ ಕ್ಯಾಟ್ರಿಂಗ್ ಪುರ ಕಾಣೆಂಕ್ ಲೈವ್ ಬರ್ರೆ ಆಪುಜಿ ಅಂಚ ಬಿಗ್ ಬಾಸ್ಗೆ ಯಾನ ಪೋಂಡ ಸಪೋರ್ಟ್ ಮಲ್ಪುವಾರ ಖಂಡಿತ ಮಲ್ಲಿಕಾ ಸಿಸ್ ಈರು ಹೊರ ಪೋದು ತೂಲೆಗೆ ಪೂರ ಓಟ್ ಎಂಕಲ್ ಇರೇಗಿ ಯಾನೊಂದು ಬತ್ತು ಓಟು ಪಾಡುವೆ ದಿನ ಯಾವ್ಜಾ ರಕ್ಷಿಸಿ ಸಾಯ್ ಪಣದ್ರೆ ಮಲ್ಲಿಕಾ ಸಿಸ್ ಕೋಡೆ ಅಂತ ತೂತುಜಿ ರಕ್ಷಿಸ್ ಪಣದಲ್ಲಿ ಆಲ್ನ ತೂತುಜಿ ಮಲ್ಲಿಕಾ ಸಿಸ್ ಸಾಯ್ ಪಣದಲ್ಲಿ ಶಾಂತ ಸಿಸ್ ರಿಪೀಟ್ ಉಪ್ಪುಣಿ ಏನಿ ಅಂದಂದು ವಾಯ್ಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ನೈಸ್ ವಾಯ್ಸ್ ಅಕ್ಕ ಅಂತ ಹೇಳಿದ್ರೆ ಚೈತ್ರ ಅವರೇ ವೆಲ್ಕಮ್ ಚೈತ್ರ ಅವರೇ ದಸರಾ ಗೌಜಿಯಾ ನವರಾತ್ರಿ ಗೌಜಿಯಾ ಇರೀಗ ಒಡೆಪುರ ಪೋದಿತ್ತಾರೆ ಚೈತ್ರ ಹಾಯ್ ಅಕ್ಕ ಮನದುಲ್ಲೇರು ಮಂಜು ಸಿಸ್ ಸೂಪರ್ ಮನದುಲ್ಲೇರು ಕೊಡಗ ನಕ್ಕೋಳಿ ನುಂಗಿತ್ತ ರೆಡ್ ಲೈನ್ ಕೊಡಗ ನಕ್ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗ ನಕ್ಕೋಳಿ ನುಂಗಿತ್ತ ಕೊಡಗ ನಕ್ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗ ನಕ್ಕೋಳಿ ನುಂಗಿತ್ತ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡರು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ ಕೊಡಗ ನಕ್ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗ ನಕ್ಕೋಳಿ ನುಂಗಿತ್ತ ರಡ್ ಕುಡ್ಲದಕ್ಕಲು ಉಳ್ಳೀರು ಈ ಸಾರಿ ಅದೇ ಬಿಗ್ ಬಾಸ್ ಯಾನ್ ತೂತಿನಿ ಇಜ್ಜಿ ಎಂಕ್ ರಕ್ಷಿತ ಉಳ್ಳಲ್ ಬಂದು ಮಾತ್ರ ಒಂಜಿ ಗೊತ್ತು ಬಕೇರ್ಪುರಲ್ಲಿ ಅದು ಗೊತ್ತಿಜ್ಜಿ ದಿನ 71 ಬೆಳಿಗ್ಗೆ 71 ಆಗಿ ಹೋಯ್ತಾ ವಾಸ್ತವರು ದಿನ 71 ಬೆಳಿಗ್ಗೆ 6:30 ಎಲ್ಲಕ್ಕದ ಇಜ್ಜರ ಅದು ಬೆಳಿಗ್ಗೆ 6:30 ಕುಡಂಜಿ ಏರು ರಕ್ಷಸಿ ಸಂಧಿ ಕುಡಂಜಿ ಏರು ಯಾನ ಮೀನು ಕಜಿಪು ಗಿಡ್ಡ ಮೆಣಸು ಬೊಕ್ಕ ಕುಡಂಜಿ ಮೆಣಸು ಪಾಡುನೆ ವಾಲ್ ಕೋಡದ ಡೈಲಾಗ್ ಅತ್ತೆ ಕೋಡದ ರಕ್ಷಿತನ ಡೈಲಾಗ್ ಪೂರ ಅವೇ ಉಂಡು ಸೂಪರ್ ಬಣದಲ್ಲಿ ಶಾಂತ ಸಿಸ್ ವಾಸ್ತ ನಿಮ್ಗೆ ಬಿಗ್ ಬಾಸ್ ಚಾನ್ಸ್ ಬೇಕಾ ಅಂತ ಕೇಳ್ತಾ ಇದ್ದಾರೆ ರಕ್ಷಿಸ್ ಬೋರ್ಡ್ ಕೊರ್ಪಲ್ ಯಾರಿಗಾರ ವಾಯ್ಸ್ ಎಡ್ಡುಂಡು ದೇವಸ್ಥಾನಕ್ಕೆ ಮಾತ್ರ ಬಣದಲ್ಲಿ ಅಂದೆ ಓಕೆ ದುರ್ಗಾ ಸಿಸ್ ಅವು ಕೋಡದ ರಕ್ಷಿತರ ಡೈಲಾಗಿ ನಾನು ಮೀನು ಕಜಿಪು ಗಿಡ್ಡ ಮೆಣಸು ಬೊಕ್ಕ ಕುಳಂಜಿ ಹೂ ಮೆಣಸು ಪಾಡು ಬಂದು ಪಂಪಿನಾಲ್ ಕುಳಂಜಿ ಎಂಜಿನ ಪಂಡಲಿ ಅರಶಿನ ಗೆಂಚಿನ ಪಂಡಲ್ ಬೇತೇನೆ ಏನ್ ದಾನೆ ಅಂಚ ಪಾತೇರ್ನಿ ಎಂಕ್ ನರಕ ಆಪುಂಡು ಆಲು ದಾನೆ ಅಂಚ ಪಾತೇರ್ನಿ ಎಂಕ್ ನರಕ ಆಪುಂಡು ಅಯ್ಯೋ ಅಲೆಗ್ ಎಂಕ್ ಡೌಟ್ ಅಲೆಗ್ ಕನ್ನಡ ಮಿಕ್ಸ್ ಅಲೆಗ್ ಸರಿ ಬರ್ಪುಜಾನ್ ಕನ್ನಡ ಡೌಟ್ ಎಂಕ್ ಅಲ್ಲಿ ತುಳುವತೆ ಬಕ್ಕ ಅಲ್ಲಿ ಮುಲ್ತಾಳತ್ತಾನ್ ಬಾಂಬೆದಾಲ ಅಂದು ಯಾನ್ ತುಯ್ಯೆ ವಾಸ್ತವ ಬ್ರೋ ನಾ ಪನೊಂದುಲ್ಲೇರು ಶಾಂತ ಸಿಸ್ ಚಪಾತಿದ ಅಂಗಡಿದು 7 ಜನ ಉಳ್ಳಿರ ಅದು ಒಂದು ನವೀನ್ ಬ್ರೋ ದಾದ ಗೊತ್ತನೆ ಚಪಾತಿದ ಅಂಗಡಿ 7 ಜನ 17 ಜನ ಒಂಜಿಲೆ ತೊಂಬಲ್ಲಿ 00 ಅವಳು 17 ಜನ ನಿಂಚಿಲೆ ತವಲ್ಲಿ ಎಂಗಲ್ಲಿ ಚಪಾತಿ ಆತಲು ಅಲ್ಲಿ ದುಬೈ ಆಯ್ ಬರೋದಿಲ್ಲ ಮಲ್ಲಿಕಾ ಸಿಸ್ ಆಯ್ MK ಸಿಸ್ಮಾ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಸರಿ ಬತ್ತು ಜಿಂಡ ದಾದ ಮಲ್ಪುನು ಸಿಸ್ ಅಂದಂದು ಅಲ್ಲಿಗೆ ಸರಿ ಬರ್ಪುಜಿ ಅಂದಂದು ಅಲ್ಲಿ ಪಾತೇನೆ ಅಂಚೆನೆ ಅದು ಖುಷಿ ಆಗ್ಬಿಡ ಅಲ್ಲಿ ಎತ್ತು ಫಾಲೋವರ್ಸ್ ಇರಲ್ಲ ಈಗ ಅದೇ ಅಂದಂದು ಅಲ್ಲೇ ಸರಿ ಬರ್ಪುಜಿ ಪಾತೇನೆ ಆಡಲ್ಲ ಪಾತೇನವಲ್ಲ ಮಲ್ಲಿ ಒಂಜಿ ಚಾನ್ಸ್ ಅದೇ ಬಿಗ್ ಬಾಸ್ ಪೋರ ತಿಕ್ಕಿನಲ್ಲಿಗ ನೈಸ್ ಲೈವ್ ಮನದುಲ್ಲೇರು ಮಂಜು ಸಿಸ್ ಥ್ಯಾಂಕ್ ಯು ಮಂಜು ಸಿಸ್ ಥ್ಯಾಂಕ್ ಯು ದಾದ ತಿನ್ನ ಪೂರಿ ಅದೇ ಮಂಜು ಸಿಸ್ ಒಡೆಗೆ ಪೋಯಾರಿ ದೇವಸ್ಥಾನ ಪೋಯಾರ ಕೋಡೆ
ಅನೀಶ್ ಬತ್ತೇರು ಗುಡ್ ಮಾರ್ನಿಂಗ್ ಪರದುಲ್ಲೇರು, ಶಾಂತ ಸಿಸ್ ಅಂತ ಪರದುಲ್ಲೇರು. ನಿನಗೆ ಸುದೀಪ್ ಸರ್ ಪರಿಚಯ ಅಲ್ವಾ? ಕೇಳು ಹೋಗ್ತೀನಿ ಅಂತ ಹೇಳಿದ್ರೆ ಕೇಳಿ ಕೇಳಿ ಹೋಗ್ತಾರೆ ಅಂತವರು. ಅಲ್ಲಿಗೆ ಫುಡ್ಡು ತಿನ್ನಿಯಾರೆ ಕೊರೋಡು ಐಟ್ ಫಸ್ಟ್ ಬರುವಲ್ಲ. ಅವು ಅದೇ ಐತೆ ಅವ್ಳು ಗೊತ್ತಂಬತ್ತೈತೆ ಅವ್ಳು ಫುಡ್ ಕಮ್ಮಿ ಇಪ್ಪುಣದೆ ಬಿಗ್ ಬಾಸ್ ಲೆಕ್ಕದ ಫುಡ್ ಅದೇ ನನ್ನ ತೂಡು ಎಂಚಿನ ಪೂರ ಹಾಪುನೊಂದವಳು. ಬಾಂಬೆಡ್ ಮಲ್ಲ ಇಲ್ಲು ಉಂಡುಗೆ ಸತ್ಯನ ಗೊತ್ತು ಅದು ಶಾಂತ ಸಿಸ್ ಮಲ್ಲ ಇಲ್ಲದ ಪೊಣ್ಣೆ ತೋಜೋಡಲ್ಲ ತೂ ನಂಗೆ ಅಂಚ ಹಾಪುಂಡು. ವಾಸ್ತವಣ್ಣ ಹಾಯ್ ಪನದಲ್ಲೇರು ಪೋತುಜಿ ಸಿಸ್ ಪನದಲ್ಲಿ ಪೋತುಜಾರ ನಾನೆಲ್ಲ ನಿಮ್ಮಟ್ಟು ಉಂಡತಿ ಮುರಣಿ ದೆತ್ತೊನ್ನಿ ದಾದಿ ಮುರಣಿ ದೆತ್ತೊನ್ನಿ ಎಲ್ಲಿ ನೋಡಿದ್ದು ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ ಹೋಲ್ತು ಯಾರಿಗೆ ಇಲ್ಲ 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 ಮೋನಿದೆ ತೊನ್ಯ ಇಲ್ಲ ಗೊತ್ತಾನ ಈ ಸಲ ಟ್ವಿಸ್ಟ್ ಉಂಡು ಸಿಸ್ ಅಂದೆ ತೂಕ ವಿಡಿಯೋ ಕಾಲಲ್ಲಿ ವಾಸ್ತವ ಬ್ರೋ ವಿಡಿಯೋ ಕಾಲ್ ಏಪ ಶಾಂತ ಸಿಸ್ತು ತಿನೀರು. ಅಂಚ ಬಿಗ್ ಬಾಸ್ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಲ್ಪೊಡ್ತು ಇಯರೆ ಜಿಯೋ ಸಿನಿಮಾನ ಅಪ್ಪಗ ಪೋಯ್ಸಲ ಜಿಯೋ ಸಿನಿಮಾ ಇತ್ತೀನಿ ಇತ್ತೆ ಗೊತ್ತು ಜಿಂಕ್ ಮೊಬೈಲ್ ಬೇರೆ ದುರ್ಗಾ ಸಿಸ್ ಅಂದೆ ವಿಡಿಯೋ ಹೆಂಗ್ ಗೊತ್ತಿಜ್ಜಿ ವಿಡಿಯೋ ಕಾಲ್ಡ್ ಬೈದಿನಾರಿ ಅಪ್ಪ ಬೈದಿನಿ ಶಾಂತ ಸಿಸ್ ವಿಡಿಯೋ ಕಾಲ್ಡ್ ವಾಸ್ತವ ಬ್ರೋ ಎಂಕುಲ ತೂತುವ ಮಾರ್ರೆ ಓವಿಯೇ ಶಾಂತ ಸಿಸ್ ವಿಡಿಯೋ ಕಾಲ್ನಲ್ಲಿ ಹೌದು ವಿಡಿಯೋ ಕಾಲ್ನಲ್ಲಿ ಇದ್ದೀರಂತೆ ನೀವು ಫೇಮಸ್ ಆದ್ರಿ ಮಾರ್ರೆ ವಾಸ್ತವರು ವಿಡಿಯೋ ಕಾಲ್ನಲ್ಲಿ ಇದ್ದೀರಂತೆ. ವಿಡಿಯೋ ಕಾಲ್ ಅರೆಗೆ ಗೊತ್ತುಜ್ಜಿ ವಾಸ್ತವಣ್ಣ ಹಾಯ್ ಅಂತ ಹೇಳ್ತಿದ್ದೆ ಮಲ್ಲಿಕಾ ಸಿಸ್ ಜಿಯೋ ಟಿವಿಡ್ ತೂವಲಿ ಬಿಗ್ ಬಾಸ್ ಜಿಯೋ ಟಿವಿ ಇತ್ತೆ. ವಾಸ್ತವ ಬ್ರೋ ಎಂತ ಅಂತ ಕೇಳಿದ್ರೆ ವಾಸ್ತ ಏನಾದರೂ ಅಚೀವ್ಮೆಂಟ್ ಮಾಡಿ ಚಾನ್ಸ್ ಕೊಡ್ತೇನೆ ಅಟ್ಲೀಸ್ಟ್ ಜಗಳ ಮಾಡಿ. ಅಯ್ಯೋ ದೇವ ಥ್ಯಾಂಕ್ ಯು ಮಂಜು ಸಿಸ್ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾ ಸಿಸ್. ಏನ್ ಸಬಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ ತಿಳಿಯದು ಇದರ ಮಹಿಮಾ ಕಲಮಹಿಮಾ ವಿಷ್ಣು ಸಹಸ್ರನಾಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಥ್ಯಾಂಕ್ ಯು ಮಂಜು ಸಿಸ್. ಸುದೀಪ್ ಸರ್ ಹತ್ರ ಮಾತಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ರಾಕ್ಷಸಿಸ್. ವಾಸ್ತವ ಬ್ರೋ ಜವಣಿ ಸಿಸ್ ಅಂದ್ ಜವಣಿ ಹೀರಿಂಗಿನಂದೆಂದರಿ ಯಾರು ಜವಣಿನೇ ಅಯ್ಯೋ ಹ್ಯಾಂಡ್ಸಮ್ ಮಾರ್ ಯು ಆರ್ ವೆಲ್ಕಮ್ ಮಲ್ಲಿಕಾ ಸಿಸ್ ಜಿಯೋ ಹಾಟ್ ಸ್ಟಾರ್ ಮಸ್ತ್ ಜವಣೆಗೆ ಭಜನೆ ಬರಲಿ ಭಜನೆ. ಪುಟಾಣಿ ಹೇಗಿದ್ಯಾ ಪುಟಾಣಿ? ಕಾಫಿ ಆಯ್ತಾ ತಿಂಡಿ ಆಯ್ತಾ? ಈಗ ಭಜನೆ ಹೇಳ್ತಾ ಇದ್ದದ್ದು ನಾನು. ಅಯ್ಯೋ ವಾಸ್ತವರು ವಿಡಿಯೋ ಕಾಲಲ್ಲಿ ಗೊತ್ತಿಲ್ವಾ ಅಂತ ಹೇಳ್ತಾ ಇದ್ದಾರೆ. ಈ ಜವಣೆ ಡಾಯ್ಜುವಾರ ದುರ್ಗಾ ಸಿಸ್ ಎಲ್ಲ ಆಯ್ತಾ? ಹೌದೌದು ಎಲ್ಲ ಆಯ್ತಾ? ಈ ಜವಣೆ ಡಾಯ್ಜು ನಿನ್ನೆ ಪಿಕ್ ಕಳಿಸಿದ್ದೆ ದುರ್ಗಸಿದ ಅದಕ್ಕೆ ಹೇಳಿದ್ದು. ಹಾಗೆ ಪಿಕ್ ರಾಕ್ಷಸಿ ಸಂದ ನಗ್ತಾ ಇದ್ದಾರೆ. ನಿನ್ನೆ ಪಿಕ್ ಕಳಿಸಿದೆ ಪುಟಾಣಿ ಎಲ್ಲ ಆಯ್ತು. ಹೌದೌದು ಎಲ್ಲ ಆಯ್ತು ಮಾರ್ರೆ. ಹಕ್ಕಿಯ ಹೆಗಲೇರಿ ಬಂದವಾಗಿ ನೋಡಕ್ಕ ಮನಸೋತೆ ನಾನ ಬಗೆ. ಹಕ್ಕಿಯ ಹೆಗಲೇರಿ ಬಂದವಾಗಿ ನೋಡಕ್ಕ ಮನಸೋತೆ ನಾನ ಬಗೆ. ಸತ್ರಾರ್ಜಿತನ ಮಗಳೆತ್ತಿದ ಉನ್ಮತ್ತ ನರಕದೋಳು ತಾಕಾದಿದ. ಮತ್ತೆ ಕೆಳಹಿದ ಮನಂಗವ ಸತಿಗಿತ್ತನು ತಾ ಆಲಿಂಗನವ. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ
ಸೋತೆ ನಾನವಗೆ. 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ ಅದಿತಿಯ ಕೊಂಡಾಲ ಕಳಿಸಿದ ಹರಿ ವಿಧಿಸೂರ ನೃಪರನ್ನು ಸಲಹಿದ ಧೀರ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ. ಒಂದು ಪದ್ಯ ಓದೇವೇನ ಪದ್ಯ ಪಲ್ಲೆಗೆ ಏನಾಳಲ್ಲ, ಹಕ್ಕಿಯ ಹೆಗಲೇರಿ ಬಂದವ ಏರ್ ಪಲ್ಲೆಗೆ. ರಕ್ಷಸಿಸ್ ಎಂತ ತಿಂಡಿ ಮಾಡಿದ್ರಿ? ಮಂಜು ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಮಂಜು ಸಿಸ್. ಪಿಕ್ ಅಲ್ಲ ವಿಡಿಯೋ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಶಾನ್ಸಿಸ್ ಸಪೋರ್ಟ್ ಅಲ್ಲಿ ವಾಟ್ಸಪ್ ಹೂ ಅಂತ ಸೂಪರ್ ಸಾಂಗ್ ಅಂತ. ಥ್ಯಾಂಕ್ ಯು ಶಾನ್ಸಿಸ್. ಏನು ಮಾಡಿಲ್ಲ ಸಿಸ್, ರಸ್ಕ್ಲಿ ಮನೆಗೆ ಇವತ್ತು ದಾದಿ ರಸ್ಕ ದಾದಿ ಏನೋ ಇಬ್ಬರು ಕಸರತ್ತು ಮಾಡ್ತಾ ಇದ್ದಾರೆ. ಆಮೇಲೆ ನೋಡ್ತೀನಿ ಇರಿ, ನಿಮ್ಗೆ ಯಾವ್ದಾವ್ದು ಎಂತಂತ ಗೊತ್ತಿಲ್ಲ ಇಬ್ಬರದು. ವಿಡಿಯೋ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಿಗ್ ಬಾಸ್ ಅಲ್ಲಿ ಕೊಡ್ತಾರೆ ರಕ್ಷಸಿಸ್ ಅಂತ ಹೇಳ್ತಾ ಇದ್ದೆ. ಹೌದು, ಅದು ಬಿಗ್ ಬಾಸ್ ಕೊಡ್ತೆ. ಬಿಗ್ ಬಾಸ್ ಪೂರ ಲೆಕ್ಕದಲ್ಲಿ ಕೊಡ್ತೀನಿ ಗೊತ್ತುಂಡೆ. ಫ್ರೂಟ್ಸ್ ತೆತ್ತಿ ಪೂರ ಲೆಕ್ಕದಲ್ಲಿ. ಖಾಲಿ ಹಣ ಪೆಟ್ಟು ಲಾಪನವಳು. ಪುಟಾಣಿ ಹೋದ್ಲಾ? ಎಂತ ವಾಸ್ತಬ್ರು ಅಂತ ಹೇಳ್ತಾ ಇದ್ದಾರೆ. ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆನ್ವಾರಿಲ್ಲ ನೋಡುಬಾರೆ, ಇವನಂತ ಚೆನ್ವಾರಿಲ್ಲ ನೋಡುಬಾರೆ. ಬರ್ಸ ದಿವಾಲಿ ಮುಟ ಉಂಡು ಸಿಸ್ಮನದಲ್ಲಿ ಎಂತ ವಾಸ್ತಬ್ರು ಅನ್ನಂದಿಯೇ ದೀಪಾವಳಿ ಮುಟ ಉಪ್ಪು ಬರ್ಸ ಏಪಲ್ಲ ದೀಪಾವಳಿ ಮುಟ ಉಪ್ಪುಂಡು ಬಕ್ಕ ತೆಡೀಲ್ ಬರ್ಸ ಬರ್ಪುಣ ಇದು ಬಕ್ಕ ಎಂಡಪ್ಪು ಬರ್ಸ. ಏನು ಮಾಡಿದೆ ಹೇಳು ರಕ್ಷಾ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಕಾಲ್ ಓಲು ಬಂದೀನಿ ರಕ್ಷಸಿಸ್ನಲ್ಲ ಇವಿಡ. ಮೈಯೆಲ್ಲ ಹಾವಿನ ಮೊತ್ತ ಕಾಣೆ, ಬಲದ ಕೈಯಲ್ಲಿ ಹಿಡಿದ ನಗರ ಬೆತ್ತ ಕಾಣೆ, ವಯ್ಯಾರ ಮೂರುಳೋಕ ಕರ್ತ ಕಾಣೆ, ತಕ್ಕ ತಯ್ಯ ನಂದಕ್ಕ ಕಾಣೆ. ಅವರು ಎಂತ ಮಾಡಿದ್ರು ವಾಸ್ತಬ್ರು ಅಂತೇಳಿ ರಾಕ್ಷಸಿಸ್ ಅಂತ ನಗಳ್ತಾ ಇದ್ದಾರೆ. ಶಾಂತಸಿಸ್ ನೋಡಿ ಪೊಕ್ಕಡೆ ಅಪವಾದ ಹಾಕುವುದು ಅಂತ ಹೇಳ್ತಾ ಇದ್ದಾರೆ. ಇಜ್ಜಿ ಸಿಸ್ ಪೊಕ್ಕಡೆ ಮನೆ ಪೊಕ್ಕಡೆನಾ? ಮತ್ತೆ ವಿಡಿಯೋಯಲ್ಲಿ ಸುಮ್ಮನೆ ಅಂತ ಹೇಳಿದ್ದು ಅವರೊಂದು ಇದು ತಮಾಷೆಗೆ ಹೇಳಿದ್ದು. ಇದು ಎಲ್ಲ ತಮಾಷೆಗಾಗಿ, ಯಾರು ಸೀರಿಯಸ್ ಆಗಬೇಡಿ, ಎಲ್ಲ ತಮಾಷೆಗಾಗಿ. ಯಾವ ವಿಡಿಯೋ ವಾಸ್ತಾ ಅಂತ ಹೇಳ್ತಾ ಇದ್ದಾರೆ. ಜೋಕು ಪೂರಾ ಚಾದ್ ನಿಂತ್ಕೋತು.
ಹೌದು ವಾಟ್ಸಪ್ ಬ್ರೋ, ಫೇಸ್ ಲೈವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಹೊಸಬರು ಪ್ಲೀಸ್ ಲೈವ್ ಮಾಡಿ. ಎಲ್ಲೇ ಮಾರ್ನಿಂಗ್ ಜಾಯಿನ್ ಆಪೆ ಲೈವ್ ಓಕೆನಾ ಸಂಗೀತ? ಓಕೆ ಓಕೆ ಮಂಜು ಸಿಸ್, ಥ್ಯಾಂಕ್ ಯು ಸೋ ಮಚ್ ಅವೇ ಲೈವ್ ಮತ್ತೆ ಸಪೋರ್ಟ್ ಮಾಡ್ತೀನಿ. ಅರೆಗೂ ಗೊತ್ತಿಜ್ಜಿ ವಾಸ್ತವ್ರು ಪನೊಂದುಲ್ಲೇರು ಸುಮ್ಮನೆ ಹೇಳಿದ್ದು ವಾಸ್ತವ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನೋ ಮಾತಾಡ್ತಾ ಇದ್ದಾರೆ, ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ರಕ್ಷಿಸಿಸಿ. ನನ್ನ ನಂಬರ್ ಸುಷ್ಮಿತಾ ಜೊತೆ ಮಾತ್ರ ಹೇಳೋದು ವಿಡಿಯೋ ಕಾಲ್ ಮಾಡೋಕ್ಕೆ. ಒಂದು ಏರು ಸುಸ್ಮಿತಾ ಕೂಡ ನೀವು ಎಂಟ್ರಿ ರಕ್ಷಸಿಸ್ ಅಂತ ಹೇಳ್ತಾರೆ. ಸುಷ್ಮಿತಾ ಜೊತೆ ಮಾತ್ರ ಇರೋದು ಶಾಂತ ಸಿಸ್. ಸುಷ್ಮಿತಾ ಏರಿಯೇ ಎಂತೊತ್ತಿದ್ದಿ ಸುಷ್ಮಿತನ್? ನನ್ನ ಹತ್ರ ಇಲ್ಲ ವಾಸ್ತವ್ರು ನಂಬರ್ ಅಂತ ಹೇಳ್ತಾ ಇದ್ದಾರೆ. ಹೌದು ರಾಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ಕುಡಂಜಿ ಗೊತ್ತುಜ್ಜ ನಿಕ್ಲಿಗ ದಾದೆ ಕುಡಂಜಿ ನಿಂಗ್ಲೇ ಗೊತ್ತುಜ್ಜವು. ಸುಷ್ಮಿತಾ ಹೊಸ ಎಂಟ್ರಿ ಆತೇರು ಹೀರಪ್ಪ ಲೆತ್ತನ ಲೈವ್ ಬರುವೇರ ನಮ್ಮ ಐಕ್ ಪಂಪಿನಿ ಅರೆನ ಲೈವ್ ಜಾಯಿನ್ ಆಲೆ ಯಾನ್ ಪೋತೆ ಕೊಡೆ ವಾಸ್ತವ್ರನ ಲೈವ್ ಪೋದು ಬರ್ತೇನೆ 5 ನಿಮಿಷ ಫುಲ್ ಇತ್ತಜಿ. ಕಾಣೆ ಸ್ವಲ್ಪ ಮಂಡಿಗೆ ಹುಳ ಬಿಟ್ಟದ್ದು ವಾಸ, ಮಂಡಿಗೆ ಹುಳ ಬಿಟ್ಟದಂತೆ. ಹುಳ ಕಮ್ಮಿ ಉಂಟಲ್ಲ ಅದಕ್ಕೆ. ಹೊಸತ ದುರ್ಗ ಸಿಸ್ ಹೊಸತ. ಓಕೆ ಅವಿ ಹಿಂಗೆ ಗೊತ್ತುಜ್ಜಿ ಹೊಸತ ಏನು ಪರತಾತನ ಗೊತ್ತಾತು ಹೊಸತತೆ. ಇನ್ಸ್ಟಾ ಮಾತ್ರ ಅಲ್ವಿರೋದು, ಅಲ್ಲಿ ಯಾರಿಗೂ ವಿಡಿಯೋ ಕಾಲ್ ಮಾಡಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ವಾಸ್ತವ್. ಅವು ಸೆಕೆಂಡ್ ಹೀರೋಯಿನ್ ಫಸ್ಟ್ ರಚನ ಫಸ್ಟ್ ಹೀರೋಯಿನ್ ಏರಿಯೇ, ಸೆಕೆಂಡ್ ಸುಷ್ಮಿತಾನ್ ಫಸ್ಟ್ ಹೀರೋಯಿನ್. ಆಯಕ್ಕ ಕಾಪಿ ಒಬ್ಬ ದೇವ ಕನಸು. ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿ ಮಾರಯ್ಯ. ಎಲ್ಲಿ ಹೋಗಿದ್ದು ನೀನು? ಯಾವ ಕನಸನ್ನು ಹುಡುಕಿಕೊಂಡು ಹೋಗಿದ್ದಿ ನೀನು? ಪತ್ತೆ ಇಲ್ಲ ನಿಂದು ಕನಸು. ಹಾಯ್ ಕನಸು, ವೆಲ್ಕಮ್. ಕಾಫಿ ಆಯ್ತಾ, ತಿಂಡಿ ಆಯ್ತಾ? ರಕ್ಷಸಿಸ್ ಹಾಯ್ ಅನಿಲ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಗುಡ್ ಮಾರ್ನಿಂಗ್. ಶಾಂತ ಸಿಸ್ ಹೊಸ ಅತ್ತಿ ಹೊಸತ್ತ. ಶಾಂತಕ್ಕ ಟಿಫಿನ್ ಏನು ಸ್ಪೆಷಲ್ ಅಕ್ಕ? ಸಿಸ್ಯಾನ್ ಬತ್ತೆ ಬಲೆ ಬಲೆ ಜ್ಯೋತಿ ಸಿಸ್ ಬಲೆ ಬಲೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಪ್ರಸಾದ್ ಅಣ್ಣ ಬಂದರು. ಶಾಂತ ಸಿಸ್ ಬೊಲ್ಲಡ್ ದಾಯಿ ಪಾಪ ದುಂಬಿ ಚಳಿಗೆ ಅವಳು ಕೂಡ ಬೇರೆ ಯಾಲ್ಲ ಮತ್ತೆ ಬರೋದಿಲ್ಲ. ಬಲೆ ಪ್ರೀತಿ ಸಿಸ್ ಬಲೆ ಫಸ್ಟ್ ಏರ ಬೇತೆ ಫಸ್ಟ್ ಬೇತೆನಾ ಏನು ಕೊಂಜಿಲ ಗೊತ್ತುಜಿ ಮಾರೆ. ಫಸ್ಟ್ ಸೆಕೆಂಡ್ ಏರಂದೇ ಗೊತ್ತುಜಿ ನಿಕೊಲ್ ಪಂಡ್ರಡೆ ಅನ್ ಕೆಬಿ ಕೊರ್ಪೆ ಆತೆ. ಜ್ಯೋತಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಉದ್ದಿನ ದೋಸೆ ಅನಿಲ್ ಬ್ರೋ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಶಾಂತ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಜ್ಯೋತಿ ಸಿಸ್ ಸಪೋರ್ಟು. ಪಾಂಡೆ ಪ್ರಸಾದ್ ಬ್ರೋ ಪನೊಂದುಲ್ಲೇರು ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕನಸು ಅವರು ಕೂಡ ಸಪೋರ್ಟು. ಅಂದು ರಕ್ಷಿಸಿಸ್ ಪನೊಂದಿಲ್ಲ ಅವು ನಮ್ಮ ನಾಡೋಡು ಏರು ಪಂದು ನಾಡೋಡ ನಮಕ್ ನಾಡಿನ ಬೇಲೆ ಬೊಚ್ಚ ಅಂದು ಮಾರ್ರೆ. ಇತ್ತಿನ ಬೇಲೆ ಜಾಸ್ತಿ ಆತು ನಿಂಗ್ಲಿ ಲೈವ್ ಮಲ್ಪರ್ರೆ ಪುರ್ಸೋತಾಪುಜಿ ಮಾರ್ರೆ. ನಿಕುಲ್ ನಾಡ್ಲೆ ಯಾರ್ಕೊಲೋ ಒಂದು ಕೆಬಿ ಕೊರ್ಪೆ ಏರು ರಾಕ್ಷಸಿಸ್ ಅಂತ ಹೇಳ್ತಂದಿಲ್ಲ. ಪ್ರೀತಿಸಿಸ್ ಗುಡ್ ಮಾರ್ನಿಂಗ್ ಗುಡ್ಡು ಪನೊಂದುಲ್ಲೇರು. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಜ್ಯೋತಿ ಸಿಸ್ ಶಾಂತ ಸಿಸ್ ನಮ್ಮ ನಾಡುಗ ನಿಕುಲ್ ನಾಡ್ಲಿ ಯಾನ್ ಚೂರು ಬಿಸಿ ಇಲ್ಲೇ. ಜ್ಯೋತಿ ಸಿಸ್ ಥ್ಯಾಂಕ್ ಯು ಜ್ಯೋತಿ ಸಿಸ್ ಚಾಪರ್ದಾಂಡೆ ತಾದ ತಿಂಡ್ರೆ ಪಂಡಾರಿರು ವಾಸ್ತ ಕೂ ಅಂತ ಹೇಳ್ತೇವೆ. ವಾಸ್ತವ್ರು ಹೋದ್ರ ಅಂತ ಅವು ನಾಡುಗ ರಕ್ಷಸಿಸ್ ಜ್ಯೋತಿ ಸಪೋರ್ಟು. ಒಂಜಿ ಅಂತೂ ಸುಷ್ಮಿತಾ ಅಂದಾಂಡು ಒಂಜಿ ಸುಷ್ಮಿತಾ ಅಂದು ಪಕ್ಕ ಕನ್ಫರ್ಮ್. ನನಗೆ ಕುಡಂಜಿ ಏರು ಅಂದು ತೋಳು ಜ್ಯೋತಿಸ್ ಬ್ಯೂಟಿಫುಲ್ ಕುಡಂಜಿ ಏರು ಅವೇ ಈರೇ ಯೋಚನೆ ಮಾಡ್ಕೊಂಡು ಕುಡಂಜಿ ಏರು ಹೆಂಗು ಗೊತ್ತಿಜ್ಜು ಮಾರ್ರೆ. ದುರ್ಗಾ ಸಿಸ್ ಅಂದೆ ಅಂದಿ ಶಾಂತಿ ಸಿಸ್ ಕುಡಂಜಿ ಏರು ಪಕ್ಕ ಒಂಜಿ ಸುಷ್ಮಿತಾ ಪಕ್ಕ ನೆಂಕು. ರಕ್ಷಾ ಪಿಲಿಪಾಡುವೇರು ದಸರಾಗ ಪೂರ ಜನ ಬರೋಡು ಪಂದು ವಿನಂತ. ಅಯ್ಯೋ ದೇವಾ ಪ್ರಸನ್ನ ಪಿಲಿ ಈರ್ಪಾಡೋಡು. ನಮ್ಮ ಯಶಸ್ಸಿಸ್ ಬತ್ತೇರು. ಹಾಯ್ ಯಶಸ್ಸಿಸ್ ವೆಲ್ಕಮ್. ಹಲೋ ಮೇಡಮ್ ಅಂತ ಹೇಳ್ತಾ ಇದ್ದೆ. ಟೀ ಆಂಡಿ ಟೀ ನೀರ್ನಾಂಡೆ ಇಂಕ ಚಪಾತಿ ಯಾನ್ಲ ಶಾಂತ ಸಿಸ್ಲ ನಾಡುವ ನಿಕುಲ್ ನಾಡ್ಲೆ ಅವು ನಾಡ್ಲೆ ಟಾರ್ಚ್ ಕೊಡ್ತೀನಿ ಏನು ಕೊರ್ಪೆ ಸ್ಪಾನ್ಸರ್ ಮಾಡ್ಪೇನ್ ಟಾರ್ಚ್ ನಾಡುವೆ ಚಿತ್ರಣ ಯಾಕಡೆ ಬಂದಿರುತ್ತೆ ಚಿತ್ರಾನ್ನ. ಯಶು ಗುದ್ದುವೆ ಪಾಪ ಯಶು ಅರ್ಧಾಲ ಎಜ್ಜಿರ್ ಬಾರ್ರೆ ಗುದ್ದು ನೆಂಚಾವೇರಿ ಯಶು. ಹಲೋ ಜ್ಯೋತಿ ಪನೊಂದುಲ್ಲೇರು
ಯಶು ಪಣದಲ್ಲಿ ಕಣ್ಣು ಕೆಂಪಾತಿನ ಪ್ರಸಾದ್ ದಾನಿ ಪ್ರಸಾದ್ ಎಂಕ್ ಬಲಿಪೆರೆ ಗೊತ್ತುಜಿ ಯಾನ್ ಒಂಜಿ ಸಾಂಗ್ ಓನ್ಲಿ ಸಾಂಗ್ ಅರೆಗೆ ಬಲಿಪೆರೆ ಗೊತ್ತುಜಿ ನಲಿಪೆರೆ ಗೊತ್ತುಜಿಗೆ ಓನ್ಲಿ ಸಾಂಗ್ ಆಡಾರ್ ಪನ್ಪೇರು ಅವಣ ಮಾತ್ರ ಶೋಕ್ ಪನ್ಪೇರ ಸಾಂಗ್. ರಾಕ್ಷಸಿಸ್ ವಾಸ್ತವ್ ಬ್ರೋಗೆ ಸಿಟ್ಟು ಬಂತು ಅಂತ ಹೇಳ್ತಾ ಇದ್ದಾರೆ. ಅಂದೇ ಬೇಜಾರಾಂಡ ಅರೆ ಬಿಸಿಲಿ ಇರ್ತೋ ಜೋಡಿ. ಹಾಯ್ ಯಶಸ್ಸಿಸ್ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಸಿಸ್. ಸಾರಿ ಬಲಿಪೆರೆ ಗೊತ್ತುಜ್ಜಿ ನಾನು ಬಲಿಪೆರೆ. ಹಾಯ್ ಯಶಸ್ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಉಪ್ಪಿಟ್ಟು ಶಾಂತ ಸಿಸ್ ಅಂತ ಹೇಳ್ತಾರೆ. ರಾಕ್ಷಸಿಸ್ ಸಾರಿ ನಲಿಪೆರೆ ಗೊತ್ತುಜ್ಜಿ ಅನ್ನಂದು ಅವೇ ಬನ್ನಿ ನಾನು ಓದಿಯ ಫಸ್ಟಿಗೆ ನಲಿಪೆರೆ ಗೊತ್ತುಜ್ಜಿ ಓದಿಯನ್. ದಾನೆ ಬಾರಿ ಬಿಸಿ ಇತ್ತಿಲ್ಲಕ್ಕ ಉಳ್ಳಾರು ಯಾನೆ ಯಶಸ್ಸಿಸ್ ಯಾನು ಅಂಚದಲ್ಲಿಜ್ಜಿ ಬಿಸಿ ಕೋಡೆ ಅಂತ ಬಿಸಿ ಇತ್ತೆ 2 ದಿನ ಒಟ್ಟು ಯಾನು ಅಲ್ಲಿ ಇರೇ ಪ್ರಸಾದನ್ನೆಲ್ಲ ಎತ್ತೋದಿಲ್ಲೇರು ಎಕ್ಕಳ್ದಿಂಚ. ಶಾಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಲ್ಲಿಜಿ ಅವು ಯಾನು ಓದಿಯೆ ಹೆದರಿಕೆ ಆಗುತ್ತದೆ ರಾಕ್ಷಸಿಸ್ ನನಗೆ ಅಂತ ಹೇಳ್ತಾ ಇದ್ದ. ಹಾಯ್ ಶಾಂತಸಿಸ್ ಯಾಕೆ ಹೆದರಿಕೆ? ಶಾಂತಸಿಸ್ ಸಾಯಿ ಪನದಲ್ಲಿ ನಮ್ಮ ಯಶು ನಲಿಪೆರೆ ಗೊತ್ತು ಜನ ನಲಿಪೆರೆ ಗೊತ್ತು ಎರೆ ಗೊತ್ತು ನಲಿಪೆರೆ ಎಂಕಲ ಗೊತ್ತುಜಿ ಏತ ಶೋಕು ನಲಿಪೇರು ಗೊತ್ತುಂಡಿ ರಾಕ್ಷಸಿಸ್ ಪೊನ್ನುಲ್ಲ ಪಿಲಿ ವೇಷ ಪಾಡ್ದು ಮಸ್ತು ಲಾಯ್ಕ್ ನಲಿಪೇರು. ದುರ್ಗಕ್ಕ ಎಲ್ಲಿ ಶಾಂತಕ್ಕ ಇದ್ದಾರೆ ಅಲ್ವಾ ಇಸೆ ಯಾನ್ ಯಶುನು ಬೊಲ್ಲೋಡು ಪಾಡುವೆ ಇಸೆ ಎರೆನು ಮಾತ ಬೊಲ್ಲೋಡು ಪಾಡುನೆ ಯಾನ್ ಜೋ ಹೆಂಗ್ ಗೊತ್ತಾಪಜಿ ಪ್ರಸಾದನ್ನೇ. ಜ್ಯೋತಿಸಿ ಸಾಯಿ ಗುಡ್ ಮಾರ್ನಿಂಗ್. ವಾಸ್ತವ ಮೆಸೇಜ್ ತುಯ್ಯರೆ ಪುರ್ಸೊತ್ತಿಜ್ಜಿ ಏತಲ ಪನೋಲಿ. ಅಯ್ಯೋ ದೇವ ಮೇಡಮ್ ಪದ್ಯ ಪನ್ನೆ ಓ ಪದ್ಯ ಪನ್ನೋಡು ಮಾರ್ರೆ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಇದ್ದೀನಿ ಅನಿಲ್ ಬ್ರೋ ಅಂತ ಹೇಳಿದೆ ಪಾಪ ರಾಕ್ಷಸಿಸ್. ಪ್ರಸಾದ್ ಟೀ ಆಂಡಿಕೇನೊಂದುಲ್ಲೇರು ದಾದಿ ತಿಂಡಿ ಯಶು ಬ್ಲಾಕ್ ಉಂಡು ಯಶು ದಾದಿ ಬ್ಲಾಕ್ ಉಂಡಿ ಪ್ರಸನ್ನ ದಾದಿ ಬ್ಲಾಕ್ ಆತನ್ ಲೈವ್ಗೆ ಪರಪ್ ಜನ ಅಂದು ದುರ್ಗಾ ಸಿಸ್ಮಾನೊಂದುಲ್ಲೇರು. ದುರ್ಗಾ ಅಕ್ಕ ಎಲ್ಲಿ? ಇಲ್ಲೇ ಇದ್ದೇನೆ. ದುರ್ಗಾ ಅಕ್ಕ ಕೂಡ ಇದ್ದೇನೆ ಮತ್ತೆ ಇಲ್ಲಿ ಶಾಂತಕ್ಕ ಕೂಡ ಇದ್ದಾರೆ. ನಾನು ಬಂದೆ ಕಾಲ್ ಬಂದಿತ್ತು ಅವರಿಗೆ ಕಾಲ್ ಬಂದಿತ್ತು. ಬರ್ತೀರಲ್ಲಿ ಶಾಂತಸಿಸ್ ಬರ್ತೇರು ಹೊಸೊಬ್ರು ರಾಕ್ಷಸಿಸ್ ಹೊಸೊಬ್ರು ಬರ್ತೇರು ತೋಲೆ ಬರ್ತೇರು. ಯಶಸ್ಸಿಸ್ ಗುಡ್ ಮಾರ್ನಿಂಗ್ ಬಂದ್ರೆ ಪ್ರೀತಿ ಸಿಸ್ ಜೋಕ್ಲಿಗೆ ಏಪ ಮುಟ್ಟೆ ರಜೆ ಎಂಗ್ಲೇ 3 ತಾರೀಕು ಸ್ಟಾರ್ಟ್ ಶಾಲೆ. ಹೌದು ನನ್ನ ಮೇಲೆ ಸಿಟ್ಟು ಇದೆಯಾ ವಾಸ್ತವ್ರು ಅಂತ ಕೇಳ್ತಾ ಇದ್ದಾರೆ. ರಾಕ್ಷಸಿಸ್ ಅಂತ ನಗ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್. ಹಾಯ್ ಪ್ರೀತಿ ಸಿಸ್. ಶಾಂತ ಸಿಸ್ ನಗ್ತಾ ಇದ್ದಾರೆ. ಎಂತವ ಹಾಗೆ ಕೇಳುದು ರಾಕ್ಷಸಿಸ್ ಹಾಗೆ ಕೇಳುದು ಬಂದು ಶಾಂತ ಸಿಸ್ ಅನ್ನೋದಲ್ಲೇ ನಮ್ಮ ಮನೆ ದೇವರು ಕಾಲ್ ಮಾಡಿದ್ರು. ಯಾರು ನಿಮ್ಮ ಮನೆ ದೇವರು? ದುರ್ಗಕ್ಕ ಇಲ್ಲಿದ್ದೇನೆ ಅನಿಲ್ ಇಲ್ಲಿದ್ದೇನೆ ಹೈಡಲ್ಲಿ ತಿಂಡಿ ಪುಂಡಿ ಇನಿ ಮಾತ ಪುಂಡಿ ಇನಿ ಪುಂಡಿಡೇ ಪಾಡೋಲಿ ಮಾರ್ರೆ ಅದೇ ಫಸ್ಟಿಗೆ ಗೊತ್ತಿದ್ದನ ಟೈಟಲ್ಡ್ ಪುಂಡಿಡೇ ಪಾಡ್ದೋಲಿ ಇನಿ ಮಸ್ತ್ ಪೂರಿಗಳ ಪುಂಡಿ ಮಸ್ತ್ ಒಬ್ರು ಬಾಯ್ ಯಶು ಅಂತ ಹೇಳ್ತಾ ಇದ್ದಾರೆ. ಪ್ರಸಾದನ ದಾದ ತಿಂಡಿ ಪಲ್ಲೆ ತಿಂಡ್ರಿ ದಾದ ಪಲ್ಲೆ ಮೂರನೇ ಸಿಕ್ಕದುಂಡು ರಾಜ್ಯ ಹೆಣ್ಮಗು ಸ್ಟಾರ್ಟ್ ಎಂಗ್ಲೇ ಮೂಜೆಗೆ ಸ್ಟಾರ್ಟ್ ಯಾವ ದೇವರು ರಾಕ್ಷಸಿಸ್ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ಮೇಡಮ್ ತಿಂಡಿದ ಅದು ಎಂಕ ಉಂಡಿ ಚಪಾತಿಯೇ ಮತ್ತೆ ದುರ್ಗಾ ಅಕ್ಕ ಮತ್ತೆ ಹೇಳಬೇಕು ಕನಸು ಎಲ್ಲಿ ಹೋದದ್ದು ನೀನು? ನಿನ್ನನ್ನು ಹುಡುಕಿ ಸಾಕಾಯ್ತು ಮಾರ್ರೆ. ಇದ್ದಾರೆ ಅನಿಲ್ ಬ್ರೋ ಎಲ್ಲರೂ ಕೂಡ ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಹೇಳುತ್ತಾರೆ ಯಾವುದೇ ಒಬ್ಬ ಮನುಷ್ಯನ ಸಮಯ ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ, ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ. ಹೌದೌದು ಪುಂಡಿಡೇ ಹೌದು ಇವತ್ತು ಪುಂಡಿಡೇ. ವಾಸ್ತವ ಅಮ್ಮ ಕಾಲ್ ಮಾಡಿದ್ದು ಅಮ್ಮ ಕಾಲ್ ಮಾಡಿದ್ದ. ಓಕೆ ಅಮ್ಮ ಎಂದರು ಕೋಟ್ಯಾಧಿಪತಿ
ಕೋಟಿ ಪುಣ್ಯವು ಅವಳ ಚಾರಕಿ ಸಾಟಿ ಇಲ್ಲವೋ ಪ್ರೀತಿ ತುಂಬಿ ತಂದ ಅವಳಾಡೋ ಮಾತೆ ವೇದಗಳು ದೈವಗಳಿಗಿಂತ ಮಿಗಿಲಾದ ದೈವವೇ ಅವಳು ಅಮ್ಮ ಎಂದರು ಕೋಟಿ ಪುಣ್ಯವು ಅಂದೆ ಪ್ರೀತಿಸ್ಪಾಂದ್ರೆ ರಾಜ ಸುದಿ ಬೈಜ್ಜೆರೆ ಇಜ್ಜೆ ಅಕುಲ್ ಬಾರಿ ಬರ್ಪುಜೇರೆ ನಲ್ಲ ಇವಾಗ ಗಿಡ ಮುಟ್ಟ ಬೈಜ್ಜೇರು ಅಕಲ ಎಂಟ್ರಿ ಆತಿಜ್ಜಿ ರಾಜ್ ಬ್ರೋನಲ್ಲ ಬಕ್ಕ ಸುದೀಪ್ನಲ್ಲ ಎನ್ನ ಬೇಗತೆ ಯಶು ಎನ್ನ ಲೈವ್ ಬೇಗತೆ ಅಪ್ಪಗೆಲ್ಲ ಅಕ್ಕುದುಪ್ಪುಜೇರು ಕೆಲವೇರು 10 ಸಲ ಸೋತರು ಪರವಾಗಿಲ್ಲ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಯಾರಿಗೆ ಗೊತ್ತು ನಿನ್ನ 11ನೆಯ ಪ್ರಯತ್ನ ಇತಿಹಾಸ ಸೃಷ್ಟಿಸಬಹುದು ಬೇರೆಯವರಿಗಿಂತ ನಿನ್ನ ಮೇಲೆ ನಂಬಿಕೆ ಇರಲಿ ಇನ್ನೀನ ಲೈವ್ ಬರ್ರೆಪಂತೆ ಅಂದೆ ಬರುವಿರು ಎಂತ ಒಂಜಿ ಗಂಟೆ ಮಾತ್ರ ಇಂಕ ಕೂಡ ಬೇಲುಂಡಿ ತೂಕ ಬರ್ಪೆರ ಯಶಸ್ಸಿ ಸ್ಟಾರ್ಟ್ ತಿಂಡಿ ಪುಂಡಿ ಪ್ರೀತಿಸಿ ಸಿರೇಗ್ತದೆ ಇಂಕೊಂಚ ಕಣ್ಣು ಕಿರುಂಬೆರೆ ಸ್ಟಾರ್ಟ್ ಆಡ್ ಮಾಡ್ರೆ ನನ್ನ ಕಣ್ಣು ಕಿರುಮೊಂದೆಪ್ಪು ನನ್ನ ಮನೆ ದೇವರು ನಮ್ಮ ಅಪ್ಪ ಮತ್ತೆ ಟೆಂಪಲ್ನ ದೇವರನ್ನು ಮನೆ ದೇವರು ಅಂತ ನಾನು ಯಾಕೆ ಮುಪ್ಪಲಿ ಊರಲ್ಲಿ ಇರೋ ದೇವರನ್ನು ತೋರಿಸಿದ್ದೆ ಅವರೇ ಅಲ್ಲವೇ ಹೌದೌದು ಅಪ್ಪ ಅಮ್ಮನೇ ದೇವರು ಹೌದಲ್ಲ ಅದು ಸರಿ ನಾವು ಸೋತು ಈಗ ಅಭ್ಯಾಸ ಆಗಿದೆ ಅಂದದ್ಲು ಸೋತು ವಿನ್ ಆಗೋದು ನಾವು ಸೋತು ಎಲ್ಲ ಒಂದು ಚಾನಲ್ ಹೋಗಿ ಇನ್ನೊಂದು ಚಾನಲ್ ಮಾಡಿದ್ದು ನಾವು ಸೋತು ಸೋಲೇ ಇಲ್ಲ ನಿನ್ನ ಹಾಡು ಹಾಡುವಾಗ ಗೆಲುವೇ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ ಜೀವನ ಈಗ ಲಲಲಲಲಲಲ ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಪ್ರೀತಿ ಮಾಡೋ ಕೈಗಳ ಮುಂದೆ ಹೋರಾಡೋಕೆ ಕೇಳು ನನ್ನ ಒಂದು ಯುದ್ಧ ಕಾಂಡ ಕೇಳು ಹೌದು ನಾವು ಸೋತು ಸುಣ್ಣಾಗಿದ್ದೇವೆ ಮಾರಾಯ ಸಮಯ ನಗಿಸುವುದು ಸಹಜ ಅಳಿಸುವುದು ಸಹಜ ಸಮಯ ಬಹಳಷ್ಟು ಕಳಿಸುವುದು ಸಹಜ ಸಮಯದ ಮಹತ್ವ ತಿಳಿದವನು ಗುರಿ ಮುಟ್ಟುವುದು ಸಹಜ ಸಮಯವನ್ನು ಕಳೆದುಕೊಂಡವನು ಕೊರಗುವುದು ಸಹಜ ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ ಎನ್ನುವುದು ಸಹಜ ಅದೊಂದೌದು ಅನಿಲ್ ಕಳೆದು ಹೋದ ಸಮಯ ಖಂಡಿತ ಮತ್ತೆ ಬರುವುದೇ ಇಲ್ಲ ದಾನಿ ಮೋನೇನು ಬಂದು ಮಲ್ತದಿದ್ದೀನಿ ದಾಲೆಜ್ಜಿ ಪ್ರೀತಿ ದಾದನ ಗೊತ್ತುಜ್ಜಿ ಒಂಜಿ ಕಣ್ಣು ಕಿರುಂಬೆರೆ ಸ್ಟಾರ್ಟ್ ಆಡಿ ಕಣ್ಣು ಪುರ ಕೆಂಪಾಣದಿ ಕಿರ್ಮೋದುಂಡು ಕಣ್ಣು ದಾದನ ಗೊತ್ತಪ್ಚಿ ಎಲರ್ಜಿ ಅಂದ ಐಕ್ಯಾನ್ ಇಂಚೆ ನಿಜಿನ ಕಣ್ಣು ಇಂಚೆ ಆ ಒಂದು ಉಪ್ಪುಡು ಕಿರ್ಮೊಂದೆ ಇಪ್ಪುಡು ಐಕ್ಯಾನ್ ಒಂದು ಮಲ್ತೀನಿ ಮೋನೆ ದಾದುಂಡು ಮೋನೆಡು ಪ್ರೀತಿ ಸಿಸ್ ನೈಟ್ ಲೈವ್ ಇತ್ತಜಿ ಇಜ್ಜಿ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾರೆ ನೋವು ಕೊಟ್ಟವರಿಗೆ ನಸುನಕ್ಕು ಹೇಳಿ ಬಾ ನಿನಗೆ ನಾನೇನು ಮಾಡುವುದಿಲ್ಲ ಏಕೆಂದರೆ ನಾನು ಬಿಟ್ಟರು ನಿನ್ನ ಕರ್ಮಗಳು ನಿನ್ನನ್ನು ಬಿಡುವುದಿಲ್ಲ ಎಂದು ಲಿರಿಕ್ಸ್ ನೋಡಿ ಹಾಡಿ ದುರ್ಗಾಸಿಸ್ ಬರೆದು ಇಡಿ ಹೌದೌದು ಲಿರಿಕ್ಸ್ ಗೊತ್ತಿಲ್ಲ ಅದು ನನಗೆ ಸ್ವಲ್ಪ ಆಡಿದೆ ನನಗಿಷ್ಟ ಅದು ಪದ್ಯ ಬರೆದಿದ್ದಕ್ಕೆ ಪುಡ್ಸೋತಿಲ್ಲ ರಾಕ್ಷಸಿಸ್ ಬರೆಪಿನ ಉದಸ್ಸಿನೇ ಅಂಬಿ ಸೆಗಡಿಪುರ ಇಜ್ಜಿ ಮಸ್ತ್ ದಿನಾಡು ಬರೋದಿಚ್ಚು ಈ ಜೀವನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವಿಲ್ಲ ನೋವುಗಳಿಗೆ ಅರ್ಥವಿಲ್ಲ ನೆಮ್ಮದಿ ಸಿಗುತ್ತಿಲ್ಲ ಬಿಟ್ಟು ಹೋದ ಮನಸ್ಸು ಬಿಟ್ಟು ಬಿಡದೆ ಕಾಡುವ ಕನಸು ಇವರನ್ನು ನೋಡಿ ಮುಗಿಯುತ್ತಿದೆ ನಮ್ಮ ವಯಸ್ಸು ಕಡಿಮೆ ಉಂಟು ಮಾರ್ರೆ ಮುಗೀತಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮೌನ ಆಗಬೇಕು ಹೆಜ್ಜಿ ಹಸಿ ಬಿಗ್ ಬಾಸ್ ತೂತೀನಿ ಪರದಲ್ಲಿ ಓ ಅಂದೆ ಪ್ರೀತಿಸಿ ನನ್ನ ಬಿಗ್ ಬಾಸ್ ಎಸ್ ಸೇಮ್ ಅವೇ ತಿಂಡಿ ಪರದಲ್ಲಿ ಎಸ್ ಸೇಮ್ ಟು ಸೇಮ್ ಎಂಕಲ ಬೇಲೆ ಉಂಡು ಇನಿ ಓಕೆ ರಕ್ಷಿಸಿ ದೀಪಾವಳಿಯಾ ಸುದೀಪ್ ಎಂಕ್ಲೇನ ಹೇರ್ ಸ್ಟೈಲ್ ಕೋಡೆ ಕರ್ಲಿ ಪನೊಂದುಲ್ಲೆರ್ ಅಂದು ಚೇಂಜ್ ಆತನ ಹೇರ್ ಸ್ಟೈಲ್ ಸೂಪರ್ ಸಾಂಗ್ ಪನೊಂದುಲ್ಲೆರ್ ದಾದಿ ಪ್ರೀತಿಸಿಸ್ ರಕ್ಷಸಿಸ್ ಕುಳೊಂಜಿ ಏರಿ ಕುಡ್ಲದಾರು ರಕ್ಷಸಿಸ್ ಪ್ರೀತಿಸಿಸ್ ಸುದೀಪ್ ಸರ್ಗೆ ಹೇರ್ ಸ್ಟೈಲ್ ಚಂದ ಕಾಣುತ್ತೆ ಅನ್ನಂದು
ಶೋಕ್ ತೋಜು ಸುದೀಪ್ ಸರ್ ಕೂಡ ಅದೇ ಓಲ ಹೇರ್ ಸ್ಟೈಲ್ ಶೋಕ್ ತೋಜುನ ಅದೇ ಓಲು ಒನಸುಂಡು ಅಲ್ಪ ಬಟ್ಟಲು ಪಾತೆರೆ ರೆಡಿ ಪನೊಂದೆಲೇನಿ ಅಲ್ಲ ಓಲ ಒನಸಿತ್ರ ಪೋಪೆ ಪೂಜೆ ಪುರಿತ ನಾವು ಒನಸು ಉಪ್ಪುಣೆತೆ ಶಾಂತ ಸಿಸ್ ಧ್ರುವೀನ್ ಬಂಟ್ವಾಳ ಅಂದೆ ಬಂಟ್ವಾಳದಾರಿಲ್ಲೇರಾ ಹೌದು ರಕ್ಷಾ ಅಂತ ಹೇಳ್ತಾ ಇದ್ದಾರೆ ವಾಸ್ತ ಅಂತ ಹೇಳ್ತಾ ಇದ್ದಾರೆ ಅಂದ ರಕ್ಷಸಿಸ್ ಶಾಂತ ಸಿಸ್ ತಿಂಡಿದಾದೆ ಶಾಂತ ತೂಲೆ ಎನ್ನ ಮರ್ಯಾದೆ ದೆಪ್ಪುನು ವಾಸ್ತ ಪನೊಂದುಲ್ಲೇರು ಅಕ್ಕ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಗುರು ಹಾಯ್ ಗುರು ಗುಡ್ ಮಾರ್ನಿಂಗ್ ವೆಲ್ಕಮ್ ಇರೇಗ ದಾದ ತಿನಿಯಾರ ಚಾಪರಿಯರ ತಿಂಡರ ಪ್ರದೀಪ್ ರೋ ಗುಡ್ ಮಾರ್ನಿಂಗ್ ಪನೊಂದುಲ್ಲೆ ಅಯ್ಯೋ ಎನ್ನ ಪೊರ್ಲು ಕಂಡು ಬಾಲೆ ಓಡಿತ್ತ ರೀತಿ ದಿನ ಏರಿ ಈ ಮೇರ ಸಿಂಪಲ್ ಬಾಯ್ನ ಏರು ಬಾಲೆ ಮಾರ್ರೆ ಸಿಂಪಲ್ ಬಾಯ್ ವೆಲ್ಕಮ್ ಚಾ ಪಾರಿಯರ ತಿಂಡರ ಸಿಂಪಲ್ ಅನ್ನ ಗುಡ್ ಮಾರ್ನಿಂಗ್ ಅಕ್ಕನಿಗೆ 2 ಕಣ್ಣು ಸಾಲು ತಿನ್ನಿ 2 ಕಣ್ಣು ಬೇಕು ನಿಮಗೆ ಹೌದೌದು ಬೇಕು ಓಕೆ ಸಂಗೀತ ಸಿಸ್ ಬಾಯ್ ಟೇಕ್ ಕೇರ್ ಓಕೆ ಅಷ್ಟು ಥ್ಯಾಂಕ್ ಯು ಸೋ ಮಚ್ ಅವೆಲ್ಲ ಇವತ್ತು ಸಪೋರ್ಟ್ ಮಾಡ್ದಿರಿಕ ಸಿಂಪಲ್ ಬ್ರದರ್ ಪನೊಂದುಲ್ಲೇರು ರಕ್ಷಸಿಸ್ ಸಂಗೀತಕ್ಕ ಲೆಕ್ಕ ಪೆಟ್ಟು ಕಮ್ಮಿ ಲೆಕ್ಕ ರಕ್ಷಿತ ಬೈದಳು ಸಂಗೀತಕ್ಕ ಲೆಕ್ಕ ಪೆಟ್ಟು ಕಮ್ಮಿ ಲೆಕ್ಕ ರಕ್ಷಿತ ಬೈದಳು ದಾದಿ ಪ್ರೀತಿ ಸಿಸ್ ಬಾಯ್ ಪನೊಂದುಲ್ಲೇರು ಬಾಯ್ ಎಷ್ಟು ಥ್ಯಾಂಕ್ ಯು ಸೋ ಮಚ್ ಅವೆಲ್ಲ ಇವತ್ತು ಸಪೋರ್ಟ್ ಮಾಡ್ತೀನಿ ಅಕ್ಕ ದೇವಸ್ಥಾನಕ್ಕೆ ಮಿನಿ ಪೋತಾರೆ ದೇವಸ್ಥಾನಕ್ಕೆ ಜಾಸ್ತಿ ಪೋಂಡ ಕಣ್ಣು ಬೇನೆ ಆಪುಂಡಿ ಇಜ್ಜಿಜ್ಜ ಒಂದು ಆದರೆ ಒಂದು ಎಲರ್ಜಿ ಕಣ್ಣು ಜಸ್ಟ್ ಇತ್ತೆ ಕಣ್ಣು ಅವು ಶೀತಾನೆಲ್ಲ ಆಪುಂಡು ಮಾಮೂಲಿ ಬಾಯಿ ಯಶ್ ಸಿಸ್ ಶಾಂತ ಸಿಸ್ ಬಾಯಿ ಕೋಸ್ಟಲ್ ಅವ್ರು ಬಂದು ನಮ್ಮ ಸರಿತ ಸಿಸ್ ಬರ್ತೀರಾ ಹಾಯ್ ಸರಿತ ಸಿಸ್ ವೆಲ್ಕಮ್ ಶಾಂತ ಅಕ್ಕ ಪನದಲ್ಲಿ ಸ್ಟಾರ್ ಸುವರ್ಣ ಧಾರಾವಾಹಿ ಇತ್ತೆ ಧ್ರುವೀನ್ ಅಂದೆ ತೂಕ ಏರಂದು ಶಾಂತಿ ಅಕ್ಕ ನಮಸ್ತೆ ಮನದಲ್ಲೇರು ನಮ್ಮ ಸರಿತ ಸಿಸ್ ಚಾಪರಿಯರೇ ದಾದ ತಿಂಡಿ ಹ್ಯಾಪಿ ದಸರಾ ಆಲ್ ಮನದಲ್ಲೇರು ಸರಿತ ಸಿಸ್ ರಕ್ಷ ಸಿಸ್ ಮನದಲ್ಲಿ ಶಾಂತಿ ಯಸು ಸಿಸ್ ಪನದಲ್ಲೇರು ನಮ್ಮ ಸಿಂಪಲ್ ರಕ್ಷು ಪನದಲ್ಲೇರು ಸಿಂಪಲ್ ಹಾಯ್ ಆ್ಯಂಡ್ ಬಾಯ್ ಪನದಲ್ಲೇರು ಲೈಕ್ ನನ್ನ ಪನದಲ್ಲಿ ಪ್ರೀತಿ ಅಕ್ಕ ನಮಸ್ತೆ ಪನದಲ್ಲೇರು ಹಾಯ್ ಶಾಂತಕ್ಕ ಮನೆ ಸರಿತಕ್ಕ ಗುಡ್ ಮಾರ್ನಿಂಗ್ ಬನ್ನಿ ಹಾಯ್ ಪ್ರೀತಿ ಅಕ್ಕ ಕನ್ನಡಕ್ಕ ದೀಯರ ಪನ್ನೆ ಕನ್ನಡಕ್ಕದಿ ಬೊಚ್ಚಿಗೆ ಇಂಕು ಸರಿ ಉಂಡುಗೆ ಕಣ್ಣು ನಾನು ಟೆಸ್ಟ್ ಪೋತೆ ಬೊಡ್ಚಿ ಪಂಡೇರು ದಾಲೆಜ್ಜಿ ಪಂಡೇರು ಮೊಬೈಲ್ ದೋಚಿ ಪಂಡೇರು ರಾತ್ರಿ ಕೋಸ್ಟರ್ ರಾತ್ರಿ ಜೆತ್ತೊಂದು ಮೊಬೈಲ್ ದೂರ ಬಲ್ಲಿ ಪಂಡೇರು ರಾತ್ರಿ ಕೋಸ್ಟರ್ ನಮಸ್ತೆ ಬಾಯ್ ಶಾಂತಿಸ್ ಪನದಲ್ಲಿ ಬಾಯ್ ವಾಸ್ತವ್ ಬ್ರೋ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್ ಬಾಯ್ ವಾಸ್ತವ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಯ್ ಗುರುವಣ್ಣ ಪನೊಂದುಲ್ಲೇರು ಕೋಸ್ಟಲ್ ನೀರು ದೋಸೆ ಚಿಕನ್ ಪೆಪ್ಪರ್ ಪನೊಂದುಲ್ಲೇರು ಓ ಬಾರಿ ಶೋಕದ ತಿಂಟೆ ಮಾರು ನೀರು ದೋಸೆ ಚಿಕನ್ ಪೆಪ್ಪರ್ ಎಂಕಿಡಿ ಸೋಮವಾರ ಬತ್ತೆ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಬೈದಲ್ಲಿ ಇರ್ಲೇಕ ಬಿಟ್ಟು ಮೇನಿಗೆ ಸಕ್ಕರೆ ಪಾಡ್ದು ಕಜಿಪ್ ಮಾಡ್ದು ನಾವು ಈರು ಒಂದೇ ಕಜಿಪು ಕೋರ್ದ ಕಜಿಪು ಲತ್ತಾನೆ ಪಾಡ್ನು ಹೆಂಗು ಲಂಚದಲ್ಲ ಪಾಡುಜ ರಕ್ಷು ಬಾಯ್ ಅಂತ ಹೇಳ್ತಾರೆ ಬಾಯ್ ವಾಸ್ತವ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನವರಾತ್ರಿ ಎಷ್ಟು ದಿನದ ಶುಭಾಶಯಗಳ ಅಕ್ಕ ನವರಾತ್ರಿ 9 ದಿನ 9 ದಿನದ ಒಟ್ಟಿಗೆ ಆಯ್ತಾ ಇವತ್ತು ಬಾಣದಂತೆ ಹಾಡಿದ ಸಾಲಿನಂತೆ ಮೂಡಿದ ಪ್ರಾಣದಂತೆ ಕೋಮಲವಾದಂತೆ ಶೀತಲವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಪ್ರೀತಿಸ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ರು ಲೈವ್ಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಬಾಯ್ ಅಂತ ಹೇಳ್ತಾರೆ ವಾಸ್ತವ್ರು ಶಾಂತ ಅಕ್ಕ ಇಲ್ಲ ಇದ್ದಾರೆಯಾ ಬಾಯ್ ಯಾರು ಶಾಂತ ಸಿಸ್ ಅನಿಲ್ ಗೀರ್ ತೋಚಾರ್ ತೋಜೋಡಿ ಹೌದಾನೆ
ಇದ್ದೇನೆ ಅನಿಲ್ ಬ್ರೋ, ಏನು ಹೇಳಿ. ಬನ್ನಿ ಬನ್ನಿ ಜನರೇ, ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ಹೌದೌದು, ಸಪೋರ್ಟ್ ಮಾಡಿ. ಎಂಕ್ಲೆಗೆ ದಾನೆ ಅಂಗಾರನ ಎಂಕ್ಲೆಲ್ಲ ಸೋಮವಾರ ನೀವು ಅಂದ ಇಲ್ಲ ಸೋಮವಾರನೇನಾ? ಪ್ರೀತಿ ಸಿಸ್ ಟಿಫಿನ್ ಅಂತ ಹೇಳ್ತಾ ಇದ್ದಾರೆ. ಕೋಸ್ಟಲ್ ಅವರು ಅವು ಟೆಂಪಲ್ ತೂಯಿನಿ ತೋಜುನಿ ಅವು ಉಂದಿ ಭಜನ ಮಂದಿರ ಆಯ್ತಾ. ಪಾಡ್ದೆ ವಿಡಿಯೋ ಒಂಜಿ ಪಾಡ್ದೆ ಕೋಡೆ ಒಂಜಿ ವಿಡಿಯೋ ಪಾಡ್ದೆ ಕಾಂಡೆ ಅವು ತೂಲೆ ಶ್ರೀ ನಿತ್ಯಾನಂದ ಭಜನ ಮಂದಿರ ಬಂದು ಪಾಡ್ದೆ. ಆಯ್ತಾ ಆಯ್ತಾ ಭಜನೆದ ಪುರ ಪಾಡ್ದೆ, ದೇವಿನ ಪುರ ಪಾಡ್ದೆ. ಹಾಯ್ ಅನಿಲ್ ಬ್ರೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ನಿಮ್ಮ ಲೈವಿಗೆ ನಾನು ಬಂದೆ ದುರ್ಗಸಿಸ್. ಹೌದಾ? ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ಎಂಕಲ ಸೋಮವಾರ ಅನ್ನಂದು ಅಂಚತ್ತಿಯೇ ಸರಿತದ ಮಾತಿರ್ಗಲ ಸೋಮವಾರ ಯಾನ್ ಸೋಮವಾರ ವೆಜ್ ಅಂಚವನಿ ಆ ಸಿಂಪಲ್ ಅತ್ತೆ ಮಾತಿರ್ಗಲ ಸೋಮವಾರ ಅನ್ನಂದು. ನೀವು ದಸರಾ ಮುಗಿಯುವವರೆಗೂ ಹೊರಗಡೆ ಹೋಗ್ಬೇಡಿ. ಯಾರಾದ್ರೂ ದಸರಾಗೊಮ್ಮೆ ಅಂತ ಹೇಳಿ ನಿಮ್ಮನ್ನು ಅವರ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ನೋಡಿ ದುರ್ಗಸಿ ಸಾಕು ಶಾಂತ ನೀವಿಬ್ಬರು ಒಬ್ಬ ದೇವ. ನಾದ ಕರ್ಮ ಈ ಮೇಲೆ ಅನಿಲ್ ಬ್ರೋ ಗಿಫ್ಟ್ ರನ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಆಯ್ ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಪ್ರೀತಿಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ಅನಿಲ್, ನಿಮ್ಗೆ ರಿಟರ್ನ್ ಮಾಡಾಯ್ತಾ? ಆಯ್ತು ಅನಿಲ್ ಬ್ರೋ ನಿಮ್ದು. ಶಾಂತಿ ಸಿಸ್ ಮುದ್ದು ಲಕ್ಷ್ಮಿ ಸ್ಟಾರ್ ಸುವರ್ಣ ಆಕ್ಟ್ ಮಲ್ದೆ ಆಯ್ ಮುದ್ದು ಲಕ್ಷ್ಮಿ ಸ್ಟಾರ್ ಸುವರ್ಣ ಮುದ್ದು ಲಕ್ಷ್ಮಿ ತಗೊಂಡಿತ್ತೆ ಯಾನು ಸ್ಟಾರ್ ಸುವರ್ಣ ಮುದ್ದು ಲಕ್ಷ್ಮಿ ಅದೇ ಅವು ತಗೊಂಡಿತ್ತೆ ಅನ್ನು ಧ್ರುವೀನಿ ಏರನ್ನು ಗೊತ್ತಾ ಜೈನ ಮೊನೆ ತುಂಡ ಗೊತ್ತಾವು ಅರೆಗೆ ತೋಜಿ ಸಿಸಿ ಅಂದ ಆಯ್ತು ಒಜ್ಜಿ ಎಕ್ಕಡ್ದಿಂಚಕ್ಕೆ ಏನೊಂದುಲ್ಲೇರು ಇಲ್ಲ ಇಲ್ಲ ಪನೊಂದು ಉಪ್ಪಿಟ್ಟು ಅಂದೆ ಎಂಕು ಗೊತ್ತುಜ್ಜಿ ಪನೊಂದುಲ್ಲೇರು ವಾಸ್ತಾ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅರ್ಪೋದಾಣ ಅಂದ್ ಎಕ್ಕಡ್ ಪೋತಿರು ವಾಸ್ತವು ಯಾನು ಓದನ ಲೇಟ್ ಅಂದ್ ಓ ಅಂದೆ ಪನೊಂದುಲ್ಲೇರು ಒಂಟಿ ಜಂಟಿ ಈ ಸಲ ಒಂಟಿ ಜಂಟಿ ದಾದಿ ಕೋಸ್ಟಲ್ ತಿಳ್ತಂದಲ್ಲಿ ಪಾರಿವಾಳ ಬಂದ್ರು. ಆಯ್ ಪಾರಿವಾಳ ವೆಲ್ಕಮ್. ಪಾರಿವಾಳ ಕಾಫಿ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂದ್ರಿ? ಗುಡ್ ಸೂಪರ್ ಸಪೋರ್ಟ್ ಅಲ್ಲಿದೆ ಪ್ರೀತಿ ಸಾಯ್ ಪಾರಿವಾಳ ಗುಡ್ ಮಾರ್ನಿಂಗ್. ಹಾಯ್ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಗುಡ್ ಮಾರ್ನಿಂಗ್. ಶಾಂತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸರಿತಾ ಏರು ಸರಿ ಜಂದಿನ ಏರು ಸರಿತಾ ಏರು ಸರಿ ಜಂದಿನ ಏರು ಅವು ಗೊತ್ತುಜ್ಜಿ ಸಿಂಪಲ್ ಮಾತೆಲ್ಲ ಸರಿ ಇಲ್ಲೇರಿಗೆ ಅಕಲ್ನ ಕಲ್ಲ ಒಂದು ಕಾಡ್ದ ಮಿತ್ತಕ್ಕೂ ಸರಿ ಇಲ್ಲೇರು. ಪಾರಿವಾಳ ಮಾರೆ ಇದು ಉಜಾಲ ಕೊಟ್ಟಿದ್ದೇನೆ ಯಾಕೆ ಬರ್ಲಿಲ್ವಾ? ಹಾಯ್ ಪಾರಿವಾಳ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಇಲ್ಲ ಪ್ರೀತಿ ಅಕ್ಕ ನಂದು ಲೇಟ್ ಆಗ್ತದೆ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಹೆಣ್ಣಿನ ಕಣ್ಣೀರನ್ನು ಯಾರು ಗಮನಿಸುವುದಿಲ್ಲ, ಹೆಣ್ಣಿನ ನೋವನ್ನು ಯಾರು ಗುರುತಿಸ, ಆದರೆ ಎಲ್ಲರೂ ಹೆಣ್ಣಿನ ತಪ್ಪನ್ನು ಹುಡುಕುವ ಕೆಲಸದಲ್ಲಿ ಅದು ಸರಿ ಮಾರ್ರೆ. ಆಯ್ ಕೋಸ್ಟಲ್ ಅಂತ ಹೇಳ್ತಾರೆ. ಯಾವ ಕನಸು ನಿಜ? ಹೌದು ಯಾವ ಕನಸು ನಿಜ? ನಾನು ಬಟ್ಟೆ ವಾಶ್ಗೆ ಹೋಗ್ತೇನೆ, ಕೆಲಸ ಇದೆ. ಓಕೆ ರಕ್ಷಿಸಿಸ್ ಓಕೆ ಪೋಲೆ ಕುಂಟಾರ್ದನ್ ಬಂಗತೆ ಕುಂಟಾರ್ದನ ಬೇಲೆ ಬಂಗ ರಕ್ಷ ಚಾಪರಿಯರ ಹಣದಿಂದ ಎಲ್ಲಿ ಬೇಕಾದರೂ ಜಾಗ ಖರೀದಿಸಬಹುದು, ಆದರೆ ಮತ್ತೊಬ್ಬರ ಮನಸ್ಸಿನಲ್ಲಿ ಕೊಂಚ ಕೂಡ ಜಾಗ ಖರೀದಿಸಲು ಸಾಧ್ಯ. ಅದು ಒಳ್ಳೆಯ ಗುಣ ಹಾಗೂ ಪ್ರೀತಿಯನ್ನು ಮಾತ್ರ ಖರೀದಿಸಬಹುದು. ಹೌದೌದು ಅದು ಖಂಡಿತ. ಸಿಂಪಲ್ ಅವರು ಸಿಂಪಲ್ ಚಾಪರಿಯರಕ್ಕೆ ಒಂದಿಲ್ಲೇರು. ನನಗೆ ಮನೆಯಲ್ಲಿ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಬಾಕ್ಸ್ ಹಾಳಾಗಿದೆ. ಹೌದಾ? ಅಲ್ಲ ಇತ್ತೇ ಈಗೊಂಡಲ್ಲ ಲೈವಲ್ಲಿ ಕೂಡ ನೆಟ್ವರ್ಕ್ ಇಲ್ಲ ಸರಿ ಸಮಾನಾಗಿ ನೆಟ್ವರ್ಕ್ ಇಲ್ಲ. ಓಕೆ ನಾನಿನ್ನು ಲೈವ್ ಎಂಡ್ ಮಾಡ್ತೇನೆ, ನನಗೆ ಸ್ವಲ್ಪ ಕೆಲಸ ಉಂಟು. ಪಂಚಭೂತಗಳಿಂದ ಈ ದೇಹ ತನ್ನಲ್ಲುಂಟಾದ ಕರ್ಮಗಳು ಬೆರೆತು ಹೋಗುದು, ಇದೇ ಮರಣ. ಇದಕ್ಕಾಗಿ ಅಲ್ಲುದರಲ್ಲಿ ಪ್ರಯೋಜನ, ಇದು ದೈವಲಿಖಿತ. ಓಕೆ ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ 8:08ವರೆಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.
ಏರ್ಟೆಲ್ ಅಂದು ಕೋಡೆ ಎನ್ನ ನೆಟ್ವರ್ಕ್ ಇಚ್ಚಾಳ ಅಂದಿಯೇ ಮಾತ್ರ ನೆಟ್ವರ್ಕ್ ಪ್ರಾಬ್ಲಮ್. ಬಾಯ್ ಸಿಸ್ ಬಾಯ್. ಒಂಜಿ ಸಪೋರ್ಟ್ ಮೆಸೇಜ್ ಇತ್ತನ ಪಾಡ್ಲೆ, ಸ್ಪೀಡ್ ಕಮೆಂಟ್ ಪಾಡ್ಲೆ. ಥ್ಯಾಂಕ್ ಯು ಸೋ ಮಚ್. ಲೈವ್ ಗೊತ್ತು ಸಪೋರ್ಟ್ ಬಂದೆ ಮಾತ್ರ ನೆಲ್ಲ ಕಾಣೆ ಬರ್ಪೆ. ದಾದು ಗೊತ್ತು ಇತ್ತೆ ಬೇಲೆ ಉಂಡು ಅಂಚ. ಥ್ಯಾಂಕ್ ಯು ಸೋ ಮಚ್.